ನಮಸ್ಕಾರ ವೀಕ್ಷಕರೇ, KMC ಆಸ್ಪತ್ರೆ ಈ ವಾರ ವಿಡಿ ಒಂದು ವಿಶೇಷವಾದಂಥ ವೀಕನ್ನು ಆಚರಣೆ ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ರೋಡ್ ಸೇಫ್ಟಿಗೆ ಸಂಬಂಧಪಟ್ಟ ಹಾಗೆ ಅವೇರ್ನೆಸ್ ವೀಕನ್ನು ಅದು ಹಮ್ಮಿಕೊಂಡಿರುವಂಥದ್ದು. ಅಪಘಾತ ತಡೆ ವಾರಾಚರಣೆಯನ್ನು ಅದು ಕೈಗೊಂಡಿದೆ. ಈ ಸಂದರ್ಭದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಈಗಾಗಲೇ KMC ಸಂಸ್ಥೆ ಆಚರಿಸಿಕೊಂಡಿದೆ. ಪೊಲೀಸ್ ಅಧಿಕಾರಿಗಳ ಜೊತೆ ವಿದ್ಯಾರ್ಥಿಗಳೊಂದಿಗೆ ಒಂದು ಮಾತುಕತೆ ನಡೆಸುವಂಥದ್ದು ಮತ್ತು ಈ ರೋಡ್ ಸೇಫ್ಟಿ ನಡೆಸೋದರ ಬಗೆಗೆ ಯಾವ ರೀತಿಯ ಕಾರ್ಯಾಚರಣೆ ನಡೆಸಬೇಕು ಅಂತನ್ನುವಂಥದ್ರ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಡೆಸ್ತಾ ಇದೆ. ಆದರೆ ಈ ಹೊತ್ತಿಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇರುವಂಥದ್ದು ಬಹಳ ಮುಖ್ಯವಾಗಿ ಹೇಳ್ತಾರೆ, ಯಾವುದೇ ಒಂದು ಕಾಯಿಲೆ ಬಂದಾಗ ಅದಕ್ಕಿಂತ ಮೊದಲೇ ನಾವು ಸೇಫ್ಟಿಯನ್ನು ತೆಗೆದುಕೊಳ್ಬೇಕು ಅಂತ. ಆದರೂ ಕೂಡ ಕಾಯಿಲೆ ಬರ್ತದೆ. ಅದೇ ರೀತಿಯಲ್ಲಿ ಆಕ್ಸಿಡೆಂಟ್ ಅಂತನ್ನುವಂಥದ್ದು ನಮಗೆ ಗೊತ್ತಿಲ್ಲದೆ, ಆಕ್ಸಿಡೆಂಟ್ ಅದು ಹೇಳುವ ಹಾಗೆ ಅದು ಅಪಘಾತ ನಮ್ಗೆ ಗೊತ್ತಿಲ್ಲದದು ನಡೆಯುವಂಥದ್ದು. ಅದು ನಡೆದ ನಂತರ ಏನು ಮೆಡಿಕಲಿಯಾಗಿ ನಾವು ಬಹುಶಃ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕಾಗಿದೆ. ಒಬ್ಬ ವ್ಯಕ್ತಿಯ ಆಕ್ಸಿಡೆಂಟ್ ಆದಂಥ ಒಬ್ಬ ವ್ಯಕ್ತಿಯ ಜೀವವನ್ನು ಉಳಿಸುವಂಥ ಸಂದರ್ಭದಲ್ಲಿ ಬಹುಶಃ ಜಾಗತಿಕ ಮಟ್ಟದಲ್ಲಿ ನೋಡೋದಿದ್ರೆ ಭಾರತದಲ್ಲಿ ಆ ಬಗೆಗಿನ ತಿಳುವಳಿಕೆ ಬಹಳ ಕಡಿಮೆ. ಆ ಮಟ್ಟಿಗೆ ಭಾರತ ಹಿಂದುಳಿದಿದೆ ಅಂತಲೇ ಕೂಡ ಹೇಳಲಾಗ್ತಾ ಇರುವಂಥದ್ದು. ಇದು ಯಾಕೆ? ಹಾಗಿದ್ದರೆ ಮೆಡಿಕಲಿಯಾಗಿ ಒಬ್ಬ ಆಕ್ಸಿಡೆಂಟ್ ಆದಂಥ ಒಂದು ಸಂದರ್ಭ ಮತ್ತು ಆ ನಂತರದ ಒಂದು ಒಟ್ಟು ಇಡೀ ಇದನ್ನು ನಾವು ಯಾವ ರೀತಿಯಲ್ಲಿ ಪರಿಗಣಿಸಬೇಕಾಗಿದೆ. ಸೊ ಆಕ್ಸಿಡೆಂಟ್ ಆದಂಥ ಜೀವವನ್ನು ಉಳಿಸಿಕೊಳ್ಳುವುದಾದರೂ ಹೇಗೆ ಅನ್ನುವಂಥ ಪ್ರಶ್ನೆಗಳು ನಮ್ಮ ಹತ್ರ ಬಹಳ ಸಂದರ್ಭಗಳು ಇರುವಂಥದ್ದು. ಹಾಗಾಗಿ ನಮ್ಮ ಜೊತೆಗೆ ಇವತ್ತು KMC ಆಸ್ಪತ್ರೆ ಇಬ್ಬರು ವೈದ್ಯರುಗಳು ಈ ಸಂದರ್ಭದಲ್ಲಿ ಈ ಬಗೆಗೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್ ಶಿವಾನಂದ ಪ್ರಭು ಅವರು ಪ್ರೊಫೆಸರ್ ಜನರಲ್ ಸರ್ಜರಿ ಇನ್ KMC ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಲ್ಲಿ ಬಹಳ ಮುಖ್ಯವಾಗಿ ನ್ಯೂರೋ ಸರ್ಜರಿಯ ಅಸಿಸ್ಟೆಂಟ್ ಕನ್ಸಲ್ಟೆಂಟ್ ಆಗಿರುವಂಥ ಡಾಕ್ಟರ್ ವಿ ಮಯೂರ್ ಕಾಮತ್ ಅವರು ಕೂಡ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ಎಸ್ ಡಾಕ್ಟ್ರೇ, ನಾನು ಮೊದಲಿಗೆ ಈ ಕಾರ್ಯಕ್ರಮದ ಬಗ್ಗೆ ಬರ್ತೇನೆ. ಯಾಕೆ KMC ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಮತ್ತು ಯಾವ ರೀತಿಯಲ್ಲಿ ವಾರಾಚರಣೆ ಮಾಡಲಾಗ್ತಾ ಇದೆ? ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ, ಈ ರಸ್ತೆ ಅಪಘಾತಗಳು ಮತ್ತು ಅದರಿಂದ ಆಗುವ ಸಾವು ನೋವು ವರ್ಷದಿಂದ ವರ್ಷಕ್ಕೆ ಒಂದು ಹೆಚ್ಚುತ್ತಿರುವ ಒಂದು ಸಮಸ್ಯೆ. ಮತ್ತು ಅದಕ್ಕೆ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಕ್ರಮ ಕೈಗೊಂಡಿದ್ರೂ ಅದೇನು ಆ ಸಾವು ನೋವು ಕಡಿಮೆ ಆಗ್ತಾ ಇರುವ ಹಾಗೆ ಕಾಣುವುದಿಲ್ಲ. ಒಂದು ಅಂದಾಜಿನ ಪ್ರಕಾರ ಇಡೀ ದೇಶದಲ್ಲಿ 1.5 ಲಕ್ಷಕ್ಕಿಂತ ಜಾಸ್ತಿ ಜನ ಅಪಘಾತದಿಂದಲೇ ಸಾವಿಗೀಡಾಗ್ತಾ ಇದ್ದಾರೆ. ಅದರಲ್ಲಿ ಇನ್ನೂ ಹೆಚ್ಚಿನ ಒಂದು ಚಿಂತೆಗೀಡು ಮಾಡುವ ವಿಷಯ ಏನಂತ ಹೇಳಿದರೆ, ಅಪಘಾತದಲ್ಲಿ ಸಾವಿಗೀಡಾಗುವವರಲ್ಲಿ ಹೆಚ್ಚಿನವರು ಯುವಜನರು ದೇಶದ ಶಕ್ತಿ ಅಂತ ಹೇಳ್ತೇವೆ. ಅವರನ್ನು ನಾವು ಯುವ ವಯಸ್ಸಿನಲ್ಲೇ ಕಳೆದುಕೊಂಡ್ರೆ ಅದು ಸಮಾಜಕ್ಕೆ ಆಗುವ ನಷ್ಟ. ಇದನ್ನು ಹೇಗಾದರೂ ಮಾಡಿ ಆದಷ್ಟು ಸಮಸ್ಯೆಯನ್ನು ನಿವಾರಣೆಯತ್ತ ತಗೊಂಡೋಗ್ಬೇಕು ಅನ್ನೋ ಒಂದು ಘನ ಉದ್ದೇಶದಿಂದ ನಮ್ಮ ಸಂಸ್ಥೆ ಇದನ್ನು ಹಮ್ಮಿಕೊಂಡಿದೆ. ನಮ್ಮ ಮೂಲ ಒಂದು ಉದ್ದೇಶ ಏನಂದರೆ, ಇದರಲ್ಲಿ ಇಡೀ ಸಮಸ್ಯೆಯನ್ನು ಪರಿಹರಿಸುವುದು ಒಂದು ವೈದ್ಯಕೀಯ ಸಂಸ್ಥೆಗೆ ಸಾಧ್ಯ ಇಲ್ಲ. ಅಪಘಾತ ತಡೆಯುವುದು ಬಹಳ ಮುಖ್ಯ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಅಪಘಾತ ತಡೆದರೆ ಸಾವು ನೋವಿನ ಪ್ರಶ್ನೆ ಇರುವುದಿಲ್ಲ. ಆದರೆ ಅದರ ಹೆಚ್ಚಿನ ಜವಾಬ್ದಾರಿ ರಸ್ತೆ ಬಳಕೆದಾರರ ಮೇಲೆ ಇರ್ತದೆ. ಮತ್ತು ಲಾ ಎನ್ಫೋರ್ಸರ್ಸ್ ಅಂತ ಏನು ಹೇಳ್ತೇವೆ, ಪೊಲೀಸ್ ಡಿಪಾರ್ಟ್ಮೆಂಟ್, ಟ್ರಾಫಿಕ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್. ನಾವು ವೈದ್ಯಕೀಯ ಸಂಸ್ಥೆಯ ಒಂದು ಪ್ರತಿನಿಧಿಗಳಾಗಿ ಜನರಿಗೆ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರೋದು ಏನಂತ ಹೇಳಿದರೆ, ದುರದೃಷ್ಟವಶಾತ್ ಅಪಘಾತ ಸಂಭವಿಸಿದಲ್ಲಿ ನೀವು ಅಪಘಾತದಲ್ಲಿ ನಿಮಗೆ ಏಟಾಗಿಲ್ಲ, ನೀವು ದಾರಿ ಬದಿಯಲ್ಲಿ ಅಪಘಾತವನ್ನು ನೋಡಿದ್ರಿ, ಗಾಯಾಳುಗಳನ್ನು ನೋಡಿದ್ರಿ, ಆವಾಗ ಏನು ಮಾಡಬೇಕು? ಮತ್ತೆ ಕೊಂಚ ಮಟ್ಟಿಗೆ ದುರದೃಷ್ಟ ನಮಗೇ ಅಪಘಾತ ಆಗಿದ್ರಲ್ಲಿ ನಾವು ಏನಾದರೂ ಮಾಡಬಹುದೇ? ಅದನ್ನು ಮುಖ್ಯ ಇದರಲ್ಲಿ ಏನಂತ ಹೇಳಿದರೆ, ಅಪಘಾತ ಆದ ಕೂಡಲೇ ಆಗಿರ್ತದೆ. ಆ ಘಾಸಿ ಜಖಮ್ನಿಂದಾಗಿ ಪ್ರಾಣಾಪಾಯ ಆಗದ ಇರುವ ಹಾಗೆ ರೋಗಿಯನ್ನು ಉಪಚರಿಸುವುದು ಹೇಗೆ, ರೋಗಿ ಅಲ್ಲ ಗಾಯಾಳುವನ್ನು ಉಪಚರಿಸುವುದು ಹೇಗೆ, ಅದರನ್ನೇ ಮುಖ್ಯ ಉದ್ದೇಶ ಹೆಚ್ಚಿಗೆ. ಯಾಕಂದರೆ ಹೆಚ್ಚಿನ ಸರ್ತಿ ಆ ಗಾಯದಿಂದ ಇಮಿಡಿಯೇಟ್ ಆಗಿ ಡೆತ್ ಆಗದೇ ಇದ್ರೂ ಅದಕ್ಕೆ ಸರಿಯಾದ ಕ್ಲಪ್ತ ಸಮಯದಲ್ಲಿ ಉಪಚಾರ ಸಿಗದೇ ಇರುವುದರಿಂದ ತುಂಬಾ ಸಾವು ನೋವು ಆಗ್ತದೆ. ಅಂದ್ರೆ ಈ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿರ್ತದೆ, ಯಾರು ಹತ್ತಿರಕ್ಕೆ ಹೋಗಿರುವುದಿಲ್ಲ, ನೋಡುವುದಿಲ್ಲ, ನಮಗೆ ಯಾಕಪ್ಪ ಹೆದರಿಕೆ ಇರ್ತದೆ. ಅಂದ್ರೆ ಕಾನೂನಿನ ಹೆದರಿಕೆಯೂ ಇರ್ತದೆ. ಅದನ್ನು ಹೋಗಲಾಡಿಸುವಲ್ಲಿ ಕಾನೂನು ಪಾಲಕರು, ಪೊಲೀಸ್ ಡಿಪಾರ್ಟ್ಮೆಂಟ್ ಇತ್ತೀಚೆಗೆ ಸ್ವಲ್ಪ ಲೂಸ್ ಆಗಿದೆ. ಕಡಿಮೆ ಮೊದಲಿಗೆ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ಕೂಡ ಇರೋದ್ರಿಂದ ಸುಪ್ರೀಂ ಕೋರ್ಟ್ ರೂಲಿಂಗು ಇದೆ. ಯಾರು ಗುಡ್ ಸಮ್ಯಾರಿಟನ್ ಅಂತ ಹೇಳ್ತಾರೆ
ರಸ್ತೆ ಪಕ್ಕದಲ್ಲಿರುವ ಗಾಯಾಳುಗಳನ್ನು ತಂದವರಿಗೆ ಯಾವುದೇ ರೀತಿಯ ಕಾನೂನಾತ್ಮಕವಾದ ಸಮಸ್ಯೆ ಅವರ ಮೇಲೆ ತಂದೊಡಬಾರ್ದು. ಓಕೆ ಡಾಕ್ಟ್ರೆ, ಈಗ ಈ ಆಕ್ಸಿಡೆಂಟ್ ನಡೆಯುವ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಯಾವ ರೀತಿಯಾದಂಥ ಊನ್ಗಳಾಗ್ತದೆ ಒಬ್ಬ ಗಾಯಾಳುವಿಗೆ ಆಕ್ಸಿಡೆಂಟ್ ಆದ? Basic problem with road traffic accident, especially when you are involving young youth who are always mostly on two-wheelers, bike riders without helmets. These are the main people we will be dealing with most of the times during road traffic accident. They are succumbed to many injuries, especially of the head and spine, which is not only when it is not just limited to death. Sometimes they survive as bedridden and vegetables as well, unfortunately. So this becomes a real burden for the parents as well as the society per se. So what we would want to request through this awareness week is to prevent such unnecessary stuff. We have a lot of diseases anyways. These are the ones which can easily be prevented with just a bit of carefulness from the people who are driving as well as who are around them. Because even though the accidents are the major cause of death, as sir said, the main reason most of the injuries happen is the transit between the accident point and the hospital. This is lacking in India when others are concerned. So yes. treatment wise there are good facilities, even the road facilities have vastly improved, but this transit time between the accident site and the hospital is lacking. That awareness is one thing which we wanted ಎಷ್ಟೇ ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿದ್ರು, ಹೆಲ್ಮೆಟ್ ಹಾಕಬೇಕು ಅಂತ ಇದ್ರೂ ಕೂಡ ಕೆಲವೊಮ್ಮೆ ಹಾಕದೇ ಇರುವುದರಿಂದ ಸುಮ್ಮನೆ ಒಂದಷ್ಟು ದುರಂತಗಳನ್ನು ಮೈ ಮೇಲೆ ತಂದುಕೊಳ್ಳುವಂಥದ್ದು. Because what majorly people think is the helmet is for the police, not for themselves. Correct. The day they start realizing the helmet police is for ಕೇಸ್ ಹಾಕ್ತಾರೆ, ಅದಕ್ಕೋಸ್ಕರ ಹೆಲ್ಮೆಟ್ ಹಾಕ್ತಾರೆ. ಕೈಲಿ ಹಿಡ್ಕೊಂಡು ಹೋಗೋರು ಇದ್ದಾರೆ, ಕೈಲಿ ಇಲ್ಲಿಗೆ ಹಿಡ್ಕೊಂಡು ಹೋಗೋರು ಇದ್ದಾರೆ. ಅಂದ್ರೆ ಮೇಜರ್ ಕೇಸಸ್ ಬಹಳ ಮುಖ್ಯವಾಗಿ ನಮಗೆ ಈ ಆಕ್ಸಿಡೆಂಟ್ ಇದರಲ್ಲಿ ಕಾಣೋದು ಈ ಇಂಜುರೀಸ್ ತಲೆಗೆ ಮತ್ತೆ ಸ್ಪೈನಿಗೂ ಕೂಡ. ಎಸ್. ಸೊ ತಲೆಯಲ್ಲಿ ಇಂಜುರೀಸ್ ಗೊತ್ತಾಗಬೇಕಾದ್ರೆ we have to know what the head is usually consists of. Correct. It can be either just the skin injuries or the skull injuries or the coverings or the brain itself. So we go layer by layer. Some people just come away with just scalp injuries. Even then they can have problems. With skull fractures, they can have something called the CSF, that is the fluid within the brain leaking out through the nose or through the ears, which can, that in itself doesn't cause major worry, but the infection can spread through the nose and ear into the brain, which causes a real bad problems. And there are other things like, for example, raktad heppugatudu helteve now normal language alli. So ಅದರಲ್ಲಿ ಸುಮಾರು ಪ್ರಕಾರದ ಉಂಟು. ಒಂದು ನಮ್ದು ಹೆಪ್ಪುಗಟ್ಟುದು ರಕ್ತನಾಳ ಹೊಡೆದಿಂದ ಇರಬಹುದು. That will be outside the covering of the brain. Okay. That is called as the extradural hemorrhage. Adu ಒಂದು medical emergency. So now ಯಾವಾಗ ಸ್ಕ್ಯಾನ್, that's why the time becomes very important. Yes. ಅದು ಬ್ಲಡ್ ಕ್ಲಾಟ್ ಆಗೋದು ನಿಲ್ಲುವುದಿಲ್ಲ. ಅದು ಒತ್ತಡ ಮೆದುಳಿಗೆ, it will go on increasing the pressure on the adjacent brain and it can be life threatening as well. So the major thing is for the accident victim to reach the hospital as soon as possible. ಎಸ್ ಡಾಕ್ಟರ್, ನಾನು ಅದಕ್ಕೆ ಮತ್ತೆ ಲಿಂಕ್ ಆಗಿ ನಾನು ಬರ್ತೇನೆ. ಡಾಕ್ಟರ್, ಹಾಗಿದ್ರೆ ಏನು ಮಾಡಬೇಕು ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅಂತ? ಡಾಕ್ಟರ್ ಕಾಮತ್ ಅವರು ಹೇಳಿದ್ದಕ್ಕೆ ಒಂದು ನಾನು ಅಡಿಷನಲ್ ಆಗಿ ಹೇಳ್ಬೋದು ಅಂತ ಹೇಳಿದರೆ, ಬ್ರೈನ್ ಇಂಜುರಿ ಈಸ್ ದ ಮೋಸ್ಟ್ ಸೀರಿಯಸ್ ಟೈಪ್ ಆಫ್ ಇಂಜುರಿ. ಅದು ರಸ್ತೆ ಅಪಘಾತದಲ್ಲಿ ಆಗುವಂಥ ಅತ್ಯಂತ ಒಂದು ಭಯಾನಕ ಒಂದು ಗಾಯ ಇರ್ಬೋದಿದ್ರೆ ಅದು ಬ್ರೈನಿಗೆ ಆಗುವಂಥ ಗಾಯ ಅಥವಾ ಘಾಸಿ ಜಖಮ್ ಅಂತ ಏನು ಹೇಳಿ, ಅದಕ್ಕೆ ಆಚೆಯಿಂದ ಗಾಯ, ಬಾಹ್ಯ ಗಾಯ ಇರಲೇಬೇಕಂತಿಲ್ಲ. ಆಕ್ಸಿಡೆಂಟ್ ನಾವು ವೆಹಿಕಲಲ್ಲಿ ಇರುವಾಗ ಹಿಂದ್ಗಡೆಯಿಂದ ಇನ್ನೊಂದು ವೆಹಿಕಲ್ ಡಿಕ್ಕಿ ಆದರೆ ಅಥವಾ ಮುಂದ್ಗಡೆಯಿಂದ ಆದರೆ ಆ ಒಳಗಿನ ತಲೆ ಬುರುಡೆ ಒಳಗಿನ ಬ್ರೈನ್ ಮೂವ್ ಆಗೋದ್ರಿಂದಲೇ ಅದಕ್ಕೆ ಘಾಸಿ ಆಗೋದಂತಿದೆ. ಅದು ಕುಲುಕಿದಾಗೆ ಆಗುವಾಗ ಆ ಹೊರಗಡೆಯಿಂದ ಏನೂ
ಗಾಯ ಕಾಣದೇ ಒಳಗೆ ಘಾಸಿ ಇರುವ ಸಾಧ್ಯತೆ ಇರಿದೆ. ಅದನ್ನು ಟ್ರೈನ್ಡ್ ವೈದ್ಯಕೀಯ ಇದರಲ್ಲಿ ಗಾಯಾಳುಗಳ ಉಪಚಾರದಲ್ಲಿ ಟ್ರೈನಿಂಗ್ ಇರುವವರಿಗೆ ಅದು ಗೊತ್ತಿರ್ತದೆ. ಅದು ಜನಸಾಮಾನ್ಯರು ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ನಾವು ರಸ್ತೆ ಅಪಘಾತ ಆದ ಕಡೆ ಹೋದಾಗ ಯಾರು ಹೊರಳಾಡ್ತಾ ಇರ್ತಾರೆ, ಕೂಗ್ತಾ ಇರ್ತಾರೆ, ಬೊಬ್ಬಿಡ್ತಾ ಇರ್ತಾರೆ, ನಮ್ಮ ಧ್ಯಾನ ಅವರ ಕಡೆಗೆ ಹೋಗ್ತದೆ. ಆ್ಯಕ್ಚುಲಿ ಯಾರು ಅಲ್ಲಾಡದೆ ಬಿದ್ದಿರ್ತಾರೆ ಅವರಿಗೆ ಜಾಸ್ತಿ ಏಟಾಗಿರೋ ಸಾಧ್ಯತೆ ಇರ್ತದೆ. ಅದು ಇರ್ತದೆ. ಯಾಕಂದರೆ ಆದ್ದರಿಂದ ಅಲ್ಲಾಡದೆ ಬಿದ್ದಿರುವವರಿಗೆ ಇಲ್ಲದಿದ್ದರೆ ಸ್ಪೈನ್ ಬೆನ್ನು ಮೂಳೆಗೆ ಇಂಜುರಿ ಆಗಿರ್ತದೆ ಅಥವಾ ಬ್ರೈನಿಗೆ ಇಂಜುರಿ ಆಗ್ತಾ ಇರ್ತದೆ. ಡಾಕ್ಟರ್, ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಅನ್ನುವಂಥದ್ರ ಬಗ್ಗೆಗೂ ಕೂಡ ನಾನು ನಿಮ್ಮ ಹತ್ರ ಮತ್ತೆ ನಾನು ಒಂದಷ್ಟು ಮಾಹಿತಿಗಳನ್ನು ತೆಗೆದುಕೊಳ್ತೇನೆ. ಒಂದು ಸಣ್ಣ ಬ್ರೇಕ್ನ ಬಳಿಕ ಈ ಸಂವಾದ ಮತ್ತೆ ಮುಂದುವರಿಯುತ್ತೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. KMC ಆಸ್ಪತ್ರೆ ಆಶ್ರಯದಲ್ಲಿ ಈ ವಾರಾಚರಣೆಯಾಗಿ ಮಾಡಿದೆ ಅಂದರೆ ರೋಡ್ ಸೇಫ್ಟಿ ಇಡೀ ಅಪಘಾತ ರಹಿತ ದಿನವನ್ನಾಗಿ ಮಾಡಬೇಕಾಗಿದೆ. ಬಹಳ ಮುಖ್ಯವಾಗಿ ಮೆಡಿಕಲಿ ಆಗಿ ಏನು ಕ್ರಮಗಳನ್ನು ಕೈಗೊಳ್ಳಬಹುದಾಗಿದೆ ಅನ್ನೋದರ ಬಗ್ಗೆಗೂ ಕೂಡ ನಾನು ಡಾಕ್ಟರ್ ಹತ್ರ ಸಂವಾದವನ್ನು ಮಾಡ್ತಾ ಇದ್ದೆ. ಡಾಕ್ಟರ್ ಶಿವಾನಂದ ಪ್ರಭು, ಡಾಕ್ಟರ್ ವಿ ಮಯೂರ್ ಕಾಮತ್ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ. ಡಾಕ್ಟ್ರೇ, ಈಗಾಗಲೇ ಹಾಗಿದ್ರೆ ಏನು ಮಾಡಬೇಕು ಆಕ್ಸಿಡೆಂಟ್ ಆಗುವ ಸಂದರ್ಭದಲ್ಲಿ ಅಂತ? ಮುಖ್ಯವಾಗಿ ನಾನು ಒಂದು ವಿಷಯವನ್ನು ಜನರಿಗೆ ನಿಮ್ಮ V4 ಮೀಡಿಯಾ ಮೂಲಕ ತಲುಪಿಸಲಿಕ್ಕೆ ಏನು ಪಡ್ತೇನೆ ಅಂತ ಹೇಳಿದರೆ, ಸ್ಟಾಪ್ ಫಾರ್ ಹೆಲ್ಪ್ ಆ್ಯಂಡ್ ಕಾಲ್ ಫಾರ್ ಹೆಲ್ಪ್ ಅಂತ ಎರಡು ಒಂದು ನಮ್ಮದು ಸ್ಟೇಟ್ಮೆಂಟ್ಸ್ ಏನಿದೆ. ಅಂದರೆ ಎಷ್ಟೋ ಸರ್ತಿ ನಾವು ಒಂದು ರಸ್ತೆಯಲ್ಲಿ ನಮ್ಮ ಪಾಡಿಗೆ ನಾವು ವಾಹನದಲ್ಲಿ ಹೋಗ್ತಾ ಇರುವಾಗ ಕೆಲವೊಂದು ಸರ್ತಿ ಅಪಘಾತ ಆಗ್ತಾನೆ ಆಗಿದೆ ಅಂತ ನಮ್ಗೆ ಗೊತ್ತಿರ್ತದೆ. ಗಾಯಗಳು ನಮಗೆ ಕಣ್ಣಿಗೆ ಬೀಳ್ಬೋದು. ನಮಗೆ ಯಾಕೆ ಕುಸಾಬರಿ ಅಂತ ಹೋಗ್ತೇವೆ. ಹಾಗೆ ಹೋದ ಕೂಡಲೇ ಜನಸಾಮಾನ್ಯರ ಒಂದು ರೆಸ್ಪಾನ್ಸೇ ಹಾಗಿರ್ತದೆ. ಯಾಕೆಂದರೆ ಒಂದು ಕಾನೂನಿನ ಭಯ. ನಾವು ಅಲ್ಲಿ ಹೋದರೆ ನಮ್ಮ ಮೇಲೆ ನಾವು ಮತ್ತೆ ಅದು ಕೋರ್ಟಿಗೆ ಹೋಗಬೇಕಾಗ್ತದೋ ಅಥವಾ ಇನ್ನೊಂದು ಭಯ ಏನಂತ ಹೇಳಿದರೆ, ಅಲ್ಲಿ ಹೋದ್ಮೇಲೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲದಲೇ ಇರುವುದರಿಂದ ಅಲ್ಲಿ ಹೋಗಿ ನಾನು ಸುಮ್ಮನೆ ಇದು ಮಾಡೋದು ಯಾಕೆ ಅಂತ ಹೇಳಿಕೊಂಡು ಅಲ್ಲಿಂದಲೇ ವಾಹನ ಚಲಾಯಿಸ್ಕೊಂಡು ಹೋಗಿಬಿಡ್ತೇವೆ. ಅದು ಮಾಡಬಾರ್ದು. ಏನು ಮಾಡಲಿಕ್ಕೆ ಆಗದಿದ್ದರೂ ಪರವಾಗಿಲ್ಲ ಕೊನೆಗೆ. ಯಾಕಂದರೆ ಏನಾದರೂ ಒಂದು ಮಾಡುವಂಥದ್ದು ಇರ್ತದೆ. ಆದರೆ ನಾವು ಮಾಡುವಂಥದ್ದು ಏನಾದರೂ ಇದೆಯಾ ನೋಡಬೇಕಾದ್ರೆ ನಾವು ನಿಲ್ಲಿಸಬೇಕು ಕಾರನ್ನು. ಫಸ್ಟ್ ಸ್ಟಾಪ್ ಫಾರ್ ಹೆಲ್ಪ್, ಅದರ ನಂತರ ಕಾಲ್ ಫಾರ್ ಹೆಲ್ಪ್. ಅಂದರೆ ನಾವು ಗಾಯಾಳುಗಳ ಚಿಕಿತ್ಸೆಯಲ್ಲಿ ಅಥವಾ ಉಪಚಾರದಲ್ಲಿ ನಮಗೆ ಟ್ರೈನಿಂಗ್ ಇಲ್ಲದೇ ಇದ್ದರೆ ಆ ಗಾಯ ಆಗಿರುವ ವ್ಯಕ್ತಿ ಹೆಲ್ಪನ್ನು ಅಥವಾ ತನ್ನ ಸಹಾಯವನ್ನು ಸಾಧ್ಯ ಇಲ್ಲ. ಆದ್ದರಿಂದ ನಾವು ಯಾವುದೇ ಆಸ್ಪತ್ರೆಯ ಸುಸಜ್ಜಿತ ಆಸ್ಪತ್ರೆಯ ಆ್ಯಂಬುಲೆನ್ಸ್ ನಂಬರ್ ಇರಲಿ ಅಥವಾ 108 ಏನೂ ಇಲ್ಲದಿದ್ದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾದರೂ ಇದ್ದರೆ ನಾವೊಂದು ಕಾಲ್ ಫಾರ್ ಹೆಲ್ಪ್. ಯಾಕಂದರೆ ಅದರ ನಂತರ ಅಲ್ಲಿ ಅವರ ನಮ್ಮ ಕರೆಯನ್ನು ಕೇಳಿಸ್ಕೊಂಡ ನಂತರ ಯೂಶ್ವಲಿ 8-10 ನಿಮಿಷದಲ್ಲಿ ಆ್ಯಂಬುಲೆನ್ಸ್ ಬರುವ ವ್ಯವಸ್ಥೆ ಇರ್ತದೆ ಹೆಚ್ಚಿನ ನಗರಗಳಲ್ಲಿ. ನಗರ ಪ್ರದೇಶ, ಗ್ರಾಮೀಣ ಪ್ರದೇಶ ಸ್ವಲ್ಪ ಡಿಲೇ ಆಗಲಿಕ್ಕೆ ಸಾಧ್ಯತೆ ಉಂಟು. ಅಲ್ಲಿವರೆಗೆ ನಂತರ ಏನಾದರೂ ನಮ್ಮಿಂದ ಮಾಡಲಿಕ್ಕೆ ಆಗ್ತದಾ ಅಂತ ನಾವು ನೋಡಬೇಕು. ಅದೇನು ಅದು ವ್ಯಕ್ತಿ ಉಸಿರಾಟ ABC ಆಫ್ ಟ್ರಾಮಾ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ABC ಅಂದರೆ ಏರ್ವೇ, ಉಸಿರಾಡುವ ಒಂದು ಶ್ವಾಸನಾಳದ ದಾರಿಯಲ್ಲಿ ಏನಾದರೂ ಅಡಚಣೆ ಇದೆಯೇ, ವ್ಯಕ್ತಿ ಉಲ್ಟಾ ಬಿದ್ದಿರ್ಬೋದು, ಮೂಗು ಮೂಗಿನೊಳಗೆ ಮಣ್ಣು ಹೋಗಿರ್ಬೋದು ಅಥವಾ ರಕ್ತ ಇರ್ಬೋದು, ಅಥವಾ ಬಾಯಿಯೊಳಗೆ ಏನಾದರೂ ಆಕ್ಸಿಡೆಂಟಿನಾಗಿ ಉಸಿರಾಡುವ ಜಾಗದಲ್ಲಿ ಅಡಚಣೆ ಇರ್ಬೋದು. ಅದನ್ನು ಸ್ವಲ್ಪ ಬಿಡಿಸಲಿಕ್ಕೆ ನೋಡ್ಬೋದು. ಮತ್ತು ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದರೆ ವೈದ್ಯಕೀಯ ಉಪಚಾರ ಒಂದು ಸಾಮಾನ್ಯರು ಮಾಡಲಿಕ್ಕೆ ಕಷ್ಟ. ಆದರೆ ಮುಖ ಮೇಲೆ ಮಾಡಿ ಬೆನ್ನಿನ ಮೇಲೆ ವ್ಯಕ್ತಿ ಬಿದ್ದಿದ್ರೆ ಆವಾಗ ವ್ಯಕ್ತಿಯ ನಾಲಿಗೆ ಹಿಂದಕ್ಕೆ ಜಾರಿ ಶ್ವಾಸನಾಳಕ್ಕೆ ತೊಂದರೆ ಆಗುವ ಸಾಧ್ಯತೆ ಉಂಟು. ಆಗ ವ್ಯಕ್ತಿಯ ಮುಖವನ್ನು ಒಂದು ಸೈಡಿಗೆ ಬದಿಗೆ ಸರಿಸಬೇಕು. ಇಡೀ ವ್ಯಕ್ತಿಯನ್ನು ಸರಿಸುವ ಮೊದಲು ಬೆನ್ನು ಮೂಳೆಗೆ ಏನಾದರೂ ಏಟಾಗಿದೆ ಅಂತ ನೋಡಬೇಕು. ಬೆನ್ನು ಮೂಳೆಗೆ ಏಟಾಗಿರೋ ವ್ಯಕ್ತಿಯನ್ನು ಹಾಗೆ ತಿರುಗಿಸ್ಲಿಕ್ಕೆ ಹೋದರೆ ಅವರು ಹೇಳಿದ ಹಾಗೆ ಇನ್ನೂ ಡ್ಯಾಮೇಜ್ ಆಗುವ ಸಾಧ್ಯತೆ ಉಂಟು. ಮತ್ತು ಸರ್ಕ್ಯುಲರ್ ಇದೆರಡು ಆದ ನಂತರ ಸರ್ಕ್ಯುಲರ್ ಎಲ್ಲಿಯಾದರೂ ರಕ್ತಸ್ರಾವ ಆಗ್ತಾ ಇದ್ದರೆ ಅದರ ಮೇಲೆ ಒತ್ತಡ ಹಾಕಿ ನಾವು ರಕ್ತಸ್ರಾವವನ್ನು ನಿಲ್ಲಿಸ್ಬೋದು. ಈ ರಕ್ತಸ್ರಾವ ನಿಲ್ಲಿಸುವಲ್ಲಿ ಪ್ರತಿ ವಾಹನದಲ್ಲಿ ಇರುವ ಫಸ್ಟ್ ಏಡ್ ಕಿಟ್ಟಲ್ಲಿ ಬ್ಯಾಂಡೇಜ್ ಇರ್ತದೆ, ಬ್ಯಾಂಡೇಜ್ ಕ್ಲಾತ್, ಅದನ್ನು ರಕ್ತಸ್ರಾವ ಆಗೋ ಕಡೆ ಕಟ್ಟಬಹುದು. ಈಗ ಡಾಕ್ಟರ್ ಹೇಳಿದಾಗ ಈ ಬೆನ್ನು ಮೂಳೆ ಮುರಿದ್ರೆ ಒಂದು ವೇಳೆ ಡಾಕ್ಟ್ರೆ ಅದು ಯಾವ ರೀತಿ ಅವನನ್ನು ಕೇರ್ ತೆಗೆದುಕೊಳ್ಬೇಕಾಗ್ತದೆ? It depends on what segment of the spinal cord is affected. If you have it higher up, for example, ಕುತ್ತಿಗೆಯಲ್ಲಿ, we call it as cervical spine injuries, ಅವರಿಗೆ ಶ್ವಾಸ ತೆಗಿಲಿಕ್ಕೆ ಕಷ್ಟ ಆಗ್ಬೋದು, ಅವ್ರ ಕೈ ಕಾಲು ಎರಡು ಕೆಲಸದ ಮಾಡದಾಗೆ ಇರಬಹುದು. They will be what we call as quadriplegic sometimes.
what we need to do is as sir said, we need to stabilize. We should see whether there is any signs, any movements illadage enadru idiya. That time we have to be a little careful while we are manipulating the patients. Not too many jerks, just on a flat surface they can make him lie down. If there is any if they have called for ambulance, obviously there will be a caller available, so that has to be tied first before shifting the patient. And once that is done, we have to do an MRI. So that's ಬಟ್ when ನಮಗೆ ಅದು ಗೊತ್ತಾಗೋದು ಹೇಗೆ ಇವನ there will be no ಪೆಟ್ಟಾಗಿದೆ no, there will be no movements at one particular side, or ಒಂದು ಎರಡು ಕೈ ಕಾಲು ಅಲ್ಲಾಡಿಸುವುದಿಲ್ಲ, ಎರಡು ಕಾಲು ಅಲ್ಲಾಡಿಸುವುದಿಲ್ಲ ಆಗುವಾಗ we have to have a serious suspicion that there is any spinal injury involved, and we need to take care of them. ವ್ಯಕ್ತಿಗೆ ಜ್ಞಾನ ಇದ್ದಾಗೆ ಕಾಣ್ತದೆ, ಅವರು ಏನು ಮಾತಾಡ್ಲಿಕ್ಕೂ ಸಾಕು, ಆದ್ರೆ ಕೈಯು ಅಲ್ಲಾಡಿಸಿದ ಕಾಲು ಅಲ್ಲಾಡಿಸಿಲ್ಲ ಅಂತ ಹೇಳಿದ್ರೆ ಕುತ್ತಿಗೆ ಭಾಗದಲ್ಲಿ ಆಕ್ಚುಲಿ ಗುಬ್ಬೆ ಹೊಡೆಯುವವರು ಸ್ವಲ್ಪ ಇದಾಗ್ತದೆ, ಸರಿಯಾಗಿರ್ತಾರೆ. ಅದರಲ್ಲೂ ಎದ್ದು ಹೊಡೆಯುವುದು That may not be Always true true. for always, Yes. because people with lot of trauma, like ನಾನು ಹೇಳಿದ extradural hematoma, patient will be awake, he will be coming to the hospital, then he will go down. So that may not be a dictum. So we have to get him to a tertiary care ಕೆಲವರು ಎದ್ದ ನಂತರ center. ಎದ್ದ ಕೂಡಲೇ ಇಲ್ಲ ನನ್ಗೇನಾಗಿಲ್ಲ ಸರಿಯಾಗಿದೆ ಅಂತ ಇಲ್ಲ, ಓಡಾಡ್ತಾ ಇದ್ದು ಕೂಡಲೇ ಅವರಿಗೆ ಘಾಸಿ ಆಗ್ಲಿಲ್ಲ ಅಂತ ಅಲ್ಲ. Yes. That is what we are trying to prevent, with people understanding that he is all right. He is not all right until and unless proved otherwise. So all accidents, especially high velocity accidents, needs to be evaluated in a tertiary care center, where facilities to check every part of the system. When we usually nowadays, what is happening is it is just involved to a particular system, unfortunately. But what in a patient with accident, it has to be always, the whole patient has to be examined, right from head to toe. So in some hospitals, particular facilities may not be available, but in a tertiary care center, everything will be available, and it will be done in a systematic way so that no time is lost. So if there is any problem, it will be addressed immediately. So that is the whole crux of the issue. ಓಕೆ, ಇದು ಗೊತ್ತಾಗೋದು ಹೇಗೆ ಡಾಕ್ಟರ್? ಯಾವ್ದು ಹೇಳಿ? ಯಾವ ಆಸ್ಪತ್ರೆಗೆ ನಾನು ಸೇರಿಸಬೇಕು ಅಂತ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಅದಕ್ಕೆ ಅರ್ಜೆಂಟ್ ಆಗಿ, ಅಂದರೆ ಆಕ್ಸಿಡೆಂಟ್ ಅನ್ನೋದೇ ಹಾಗೆ. ಅದೇ ಅದಕ್ಕೆ ಇದರಲ್ಲಿ ಅಪಘಾತದಲ್ಲಿ ಇನ್ವಾಲ್ವ್ ಆದ ವ್ಯಕ್ತಿಗಾಗಲಿ ಅಲ್ಲಿ ಬರುವ ಬೇರೆ ವ್ಯಕ್ತಿಗಾಗಲಿ ಆತ್ಮಸ್ಥೈರ್ಯ ಮುಖ್ಯ. ನಾವು ಇಂಗ್ಲೀಷಲ್ಲಿ ಪ್ಯಾನಿಕ್ ಅಂತ ಹೇಳ್ತೇವೆ, ಆತ್ಮಸ್ಥೈರ್ಯ ಕಳ್ಕೊಳ್ಳುವಂಥ ಅದು ಆಗಬಾರ್ದು. ಅದಾದಾಗ ಅದನ್ನು ಅಷ್ಟು ಕ್ಲಿಷ್ಟ ಪ್ರಶ್ನೆ ಅಲ್ಲ. ಏನು ಇಲ್ಲದಿದ್ದರೆ ನಾವು ಪೊಲೀಸ್ಗೆ ಫೋನ್ ಮಾಡ್ಬೋದು, ಇಲ್ಲದಿದ್ದರೆ ನಾವು ಅನ್ನು ಸಮಯ ಸ್ಫೂರ್ತಿಯಿಂದ ಯೋಚನೆ ಮಾಡೋದಾದರೆ ಹತ್ತಿರದಲ್ಲಿರುವ ಸುಸಜ್ಜಿತ ಆಸ್ಪತ್ರೆ ಯಾವುದು, ಅವ್ರದ್ದು ಆ್ಯಂಬುಲೆನ್ಸ್ ನಂಬರ್ ಇದ್ದರೆ ಅವ್ರನ್ನ ಕರಿಬೋದು, 108ಕ್ಕೆ ಫೋನ್ ಮಾಡ್ಬೋದು. ಸೊ ಆದರೂ ಈ ಒಂದು ಸಾಧಾರಣ ಮಟ್ಟಿಗೆ ನಮಗೆ ಈ ಥರದ ಒಂದು ಇಂಜುರಿಗೆ ಎಲ್ಲಿ ಚಿಕಿತ್ಸೆ ಲಭ್ಯ ಇದೆ ಅಲ್ಲಿಗೆ ನಾವು ಹೋಗಬೇಕು. ಯಾಕಂದರೆ ಇನ್ನೊಂದು ಕಡೆ ಹೋಗಿ ಅಲ್ಲಿಂದ ಇಲ್ಲಿ ಆಗೋದಿಲ್ಲ ಅಂತ ಮತ್ತೊಂದು ಕಡೆ ಹೋಗುವಾಗ ಅಮೂಲ್ಯ ಸಮಯ ವ್ಯರ್ಥ ಆಗುತ್ತೆ. ಸೊ ಇದನ್ನು ಮಾಡಬೇಕು. ಮತ್ತು ಇದರಲ್ಲಿ ಯಾಕೆ ಹೀಗೆ ಹೇಳ್ತಾ ಇದ್ದೇನೆ ಅಮೂಲ್ಯ ಸಮಯ ಅಂತ ಯಾನೇ ಹೇಳ್ತಾ ಇದ್ದರೆ, ಗೋಲ್ಡನ್ ಅವರ್ ಅಂತ ಒಂದು ಕನ್ಸೆಪ್ಟ್ ಇದೆ ಇದರಲ್ಲಿ. ಅಪಘಾತದಿಂದ ಆಗುವ ಸಾವಿನಲ್ಲಿ 60 ನಿಮಿಷದ ಒಳಗೆ ವ್ಯಕ್ತಿ ಆಸ್ಪತ್ರೆಗೆ ತಲುಪಿ ಚಿಕಿತ್ಸೆ ಪ್ರಾರಂಭ ಆಗಿದ್ದೇ ಹೌದಂತಾದರೆ ಎಲ್ಲ ಕೇಸಲ್ಲೂ ಒಳಗೆ, ಯಾಕಂದ್ರೆ ಕೆಲವೊಂದು ಸರ್ತಿ 5 ನಿಮಿಷದಲ್ಲೇ ವ್ಯಕ್ತಿ ಮರಣ ಸಂಭವಿಸ್ತದೆ. ಅದು ಏನಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಹಾರ್ಟಿಗೆ ಇಂಜುರಿ ಆದರೆ ಅಥವಾ ಬ್ರೈನ್ ಇಂಜುರಿ ಒಂದು ಹಂತಕ್ಕಿಂತ ಜಾಸ್ತಿ ಇದ್ದರೆ, ದೊಡ್ಡ ರಕ್ತನಾಳ ಕಟ್ಟಾಗಿದ್ದರೆ ಆವಾಗ ಆಸ್ಪತ್ರೆ ಎದುರಿಗೆ ಏನಾದರೂ ಪ್ರಯತ್ನ ಪಡ್ಬೋದಲ್ಲದೆ ಅಲ್ಲಿ ಒಂದು ಗಂಟೆಯ ಇದು ಇರೋದಿಲ್ಲ. ಆದರೆ ಆಂತರಿಕ ರಕ್ತಸ್ರಾವ ಲಿವರಿಂದ ಅಥವಾ ಸ್ಪ್ಲೀನ್ ಅಂತ ಇರ್ತದೆ, ಅಥವಾ ಲಂಗ್ಸಿಗೆ ಘಾಸಿಯಾಗಿ ಅಲ್ಲಿ ರಕ್ತ ಕಟ್ಟಿಕೊಳ್ತದೆ, ಅಥವಾ ಬೇರೆ ಬ್ರೈನಿಗೆ ಅಷ್ಟು ಘಾಸಿ ಆಗಿರೋದಿಲ್ಲ, ಮರಣ ಸಂಭವಿಷ್ಟು ಆಗಿರೋದಿಲ್ಲ, ಅದು ತೀವ್ರ ಘಾಸಿಯಾಗಿ ಅದನ್ನು ಇಮಿಡಿಯೇಟ್ಲಿ ಚಿಕಿತ್ಸೆ ಮಾಡದಿದ್ದರೆ ಮರಣ ಆಗ್ತದೆ ಅನ್ನೋ ಥರ ಇರ್ತದೆ. ಅಂಥ ಸಂದರ್ಭಗಳಲ್ಲಿ 1 ಗಂಟೆಯೊಳಗೆ ಆಸ್ಪತ್ರೆಗೆ ಬಂದು ತಲುಪುವುದು ಬಹಳ ಮುಖ್ಯ ಆಗಿರ್ತದೆ ಅಂತ ಅನ್ನೋದು. ಇನ್ನಷ್ಟು ಮಾಹಿತಿಗಳನ್ನು ಪಡೆಯಬೇಕು. ಒಂದು ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ವೈದ್ಯರೊಂದಿಗಿನ ಈ ಸಂವಾದ ಮುಂದುವರಿಯುತ್ತದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. KMC ಆಸ್ಪತ್ರೆ ಆಚರಣೆ ಮಾಡ್ತಾ ಇರುವಂಥ
ರಸ್ತೆ ಅಪಘಾತ ರಹಿತ ವಾರಾಚರಣೆ ಅಂದರೆ ಈ ಸಂದರ್ಭದಲ್ಲಿ ಮೆಡಿಕಲಿ ಆಗಿ ನಾವು ಏನು ಕ್ರಮ ಕೈಗೊಳ್ಳಬೇಕಾಗಿದೆ, ಬಹಳ ಮುಖ್ಯವಾಗಿ ಪ್ರಥಮ ಚಿಕಿತ್ಸೆ ಆಗಿರಬಹುದು, ರಸ್ತೆ ಅಪಘಾತ ನಡೆಯುವ ಸಂದರ್ಭದಲ್ಲಿ ನಾವು ಮಾಡಬೇಕಾದ್ದೇನು ಅಂತ ಅನ್ನೋದ್ರ ಬಗ್ಗೆ ಅವರು ಈಗಾಗಲೇ ಮಾಹಿತಿ ಕೊಡ್ತಾ ಇದ್ದಾರೆ. ಡಾಕ್ಟರ್, ಈ ಸಂದರ್ಭದಲ್ಲಿ ಈ ರಕ್ತಸ್ರಾವ ಆಗ್ತದೆ, ಈ ರಕ್ತಸ್ರಾವವನ್ನು ಹೇಗೆ ಅಲ್ಲಿ ಆ ಕ್ಷಣದಲ್ಲಿ ತಡೆಗಟ್ಟಬಹುದು, ಮತ್ತು ಆಸ್ಪತ್ರೆಗೆ ಬರುವ ಹೊತ್ತಿನಲ್ಲೂ ಕೂಡ ಎಷ್ಟು ಸದರ ಸಮಯಾವಕಾಶಗಳು ಇದಕ್ಕೆ ಬೇಕಾಗ್ತದೆ ಅಂತ? Basically, sir ಹೇಳಿದಾಗೆ every car has a first aid kit. So the first thing is to stop for help, see whether there is any active bleed externally. Internally you cannot do much as a pedestrian, but in external injuries sometimes can be cause for your death. So there is a bandage which you can tie at just above the level of the site which is bleeding. ಗಾಯಗಿಂತ ಮೇಲೆ ಸ್ವಲ್ಪ ಟೈಟ್ ಆಗಿ ಕಟ್ಟಿದ್ರೆ there is too tight ಸಹ ಅವಶ್ಯಕತೆ ಇಲ್ಲ. So tight enough so that the profuse bleeding is stopped. Correct. And then call for ambulance. Always call for ambulance, because nowadays the ambulance are always high tech. They will have fluids which you can be used for resuscitation. If the patient has lost lot of blood, he will require blood at the max, but then you can resuscitate him with fluids that will be available in the ambulance. The IV access can be accessed by your nurse who is coming along with the accident, along with the ambulance. So ಈ ಸಂದರ್ಭದಲ್ಲಿ ತಲೆಯಿಂದ that is what now brain injuries deal ಮಾಡುವಾಗ there is something called primary brain injury and secondary brain injury. Primary brain injury ಅಂದ್ರೆ ಡೈರೆಕ್ಟ್ ಬ್ರೈನಿಗೆ ಇಂಜುರಿ ಪಟ್ಟದ್ದು, ಇಲ್ಲಾದರೂ ಸ್ಕಲ್ಲಿಗೆ ಇಂಜುರಿ ಪಟ್ಟದ್ದು. ಸೆಕೆಂಡ್ರಿ ಇಂಜುರೀಸ್ ಅಂದರೆ BP ಲೋ ಆಗಿ, ಇಲ್ಲದ್ರೆ ಶ್ವಾಸ ತಗೊಳ್ಳದೆ ಆಕ್ಸಿಜನ್ ಕಡಿಮೆ ಆಗಿದ್ದು ಇಂಜುರೀಸ್. Patients usually succumb to these secondary injuries rather than the primary injuries. So that's when taking care of secondary injuries by supplementing him with oxygen, fluids are all necessary on the way to the hospital. So we would always request you to call any ambulance which is equipped with all these things. ಅಂದರೆ ಈ ಸಂದರ್ಭದಲ್ಲೂ ಕೂಡ ಡಾಕ್ಟರ್ ಈಗ ಆಂಬ್ಯುಲೆನ್ಸ್ ಕೂಡ ಈಗ ಆಕ್ಸಿಡೆಂಟ್ಗೆ ಬೇಕಾದಾಗ ಇಂಥದೇ ಆಂಬ್ಯುಲೆನ್ಸ್ ಬೇಕು ಅಂತಂದ್ರೆ ಯೂಶುವಲಿ ಖಾಲಿ ಒಂದು ವಾಹನದಿಂದ ಅಷ್ಟು ಉಪಯೋಗ ಆಗುದಿಲ್ಲ. ವಾಹನದಿಂದ ನಾವು ತ್ವರಿತವಾಗಿ ಆಸ್ಪತ್ರೆಗೆ ಬರ್ಬೋದು, ಆದರೆ ಅವರು ಸುಸಜ್ಜಿತ ಆಂಬ್ಯುಲೆನ್ಸ್ ಅಂತ ಹೇಳೋದು ಯಾಕೆ ಅಂತ ಹೇಳಿದರೆ ಮೇಯ್ನ್ ಅಲ್ಲಿ ಗಾಯಾಳುವಿಗೆ ಆಕ್ಸಿಜನ್ನ ಕೊರತೆ ಇರ್ತದೆ. ಹೌದು. ಆಗ ಹಾಗೆ ದೇಹದಲ್ಲಿ ರಕ್ತವೇ ಕಡಿಮೆ ಇದ್ದಾಗ ಆಕ್ಸಿಜನ್ ಸ್ವಲ್ಪ ಆದರೂ ಅವನಿಗೆ ಸಾಂತ್ವನ ಕೊಡ್ತದೆ. ಆಕ್ಸಿಜನ್ ಕೊಡುವಂಥ ವ್ಯವಸ್ಥೆ, ಮತ್ತು ಕುತ್ತಿಗೆಯ ಮೂಳೆ, ಬೆನ್ನುಮೂಳೆಯ ಕುತ್ತಿಗೆ ಭಾಗ ಮೂವ್ ಆಗದಾಗೆ ಅವರಿಗೆ ಕಾಲರ್ ಇರ್ಬೋದು, ಅಥವಾ ಬೆನ್ನುಮೂಳೆ ಘಾಸಿ ಆಗಿರುವ ಒಂದು ಸಾಧ್ಯತೆ ಇರುವಾಗ ಅಲುಗಾಡಿಸದೆ ಅವರನ್ನು ತಗೊಂಡು ಹೋಗಲಿಕ್ಕೆ ಸ್ಪೈನ್ ಬೋರ್ಡ್ ಅಂತ ಹೇಳ್ತಾರೆ, ಇದೆಲ್ಲ ವ್ಯವಸ್ಥೆ ಇರ್ತದೆ. ಮತ್ತು ಇನ್ನೊಂದು IV ಲೈನ್ ಸ್ಟಾರ್ಟ್ ಮಾಡಿ ಅವರಿಗೆ ಒಂದು ಗ್ಲೂಕೋಸ್ ಆಗಲಿ ಸಲೈನ್ ಆಗಲಿ ಕೊಟ್ಟರೆ ಅಟ್ಲೀಸ್ಟ್ BP ಇದ್ದಕ್ಕಿದ್ದಂಗೆ ಡ್ರಾಪ್ ಆಗದಾಗೆ ಒಂದು ನೋಡಲಿಕ್ಕೆ ಆಗ್ತದೆ. ಇದೆಲ್ಲ ಅದರಿಂದಲೇ ವ್ಯಕ್ತಿ ಬದುಕ್ತಾನಂತಲ್ಲ, ಅವನಿಗೆ ಇನ್ನೊಂದು ಅವನು 15-20 ನಿಮಿಷ ಜಾಸ್ತಿ ಸಿಗ್ತದೆ ಆಸ್ಪತ್ರೆಗೆ ನಮಗೆ ತಲುಪಿಸಲಿಕ್ಕೆ. ಈಗ ರಕ್ತಸ್ರಾವದ್ದು ನಾವು ಹೇಳಿದ್ದೇವೆ, ಹೊರಗಡೆ ಕಾಣುವಂಥ ರಕ್ತನಾಳ ಕಟ್ಟಾದರೆ ರಕ್ತಸ್ರಾವ ಒಂದು ಅವರು ಹೇಳಿದಾಗೆ ಟೂರ್ನಿಕೆ ಕಟ್ಟಿದರೆ ನಿಲ್ತದೆ, ಮತ್ತು ಎಷ್ಟು ಹೊತ್ತಾದರೂ ಆ ರಕ್ತಸ್ರಾವದಿಂದ ತೊಂದರೆ ಆಗಲಿಕ್ಕಿಲ್ಲ, ಅರ್ಧ ಗಂಟೆ 1 ಗಂಟೆ. ಆದರೆ ಹಾಗೆ ಬಿಟ್ಟರೆ 5 ನಿಮಿಷದಲ್ಲಿ ದೇಹದಲ್ಲಿರೋ ಎಲ್ಲ 4-5 ಲೀಟರ್ ರಕ್ತ ಆಚೆ ಬರ್ತದೆ. ಅದೊಂದು ಸಣ್ಣ ತಪ್ಪಿನಿಂದಾಗಿ ರೋಗಿ ಸಾವಿಗೀಡಾವ ಚಾನ್ಸ್ ಇರ್ತದೆ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಇದೆ ನೀವು ಫಸ್ಟ್ ಏಡ್ ಅಂತ ಅನ್ನುವಂಥದ್ದು, ಈ ನಾಲೆಜ್ಗಳು ಕೊರತೆಯಿಂದಾಗಿ ನಮ್ಮ ಜೀವಗಳು ನಾವು ಕಳೆದುಕೊಳ್ತಾ ಇದ್ದೇವಾ, ಹೇಗೆ? ಇದೊಂದು ಪ್ರಯತ್ನ ಅದನ್ನು ಸರಿದೂಗಿಸಲಿಕ್ಕೆ. ಮತ್ತು ನಮ್ಮ ಆಸ್ಪತ್ರೆ ಪರವಾಗಿ ನಾನು ಹೇಳಲಿಕ್ಕೆ ಏನು ಬಯಸ್ತೇನೆ ಅಂತ ಹೇಳಿದರೆ, ಯಾವುದೇ ಸಂಸ್ಥೆ ಅಥವಾ ವ್ಯಕ್ತಿ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಸಂಸ್ಥೆಯ ಮುಖಾಂತರ ಇದರ ಬಗ್ಗೆ ನನಗೆ ತಿಳುವಳಿಕೆ ಬೇಕು, ಒಂದು ಫಾರ್ಮಲ್ ಟ್ರೈನಿಂಗ್ ಬೇಕು ಅಂತ ಆದರೆ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿದರೆ ಅವರಿಗೆ ಫ್ರೀ ಆಫ್ ಕಾಸ್ಟ್ ಆ ಟ್ರೈನಿಂಗ್ ಕೊಡಲಿಕ್ಕೆ ನಮ್ಮ ಟ್ರಾಮಾ ಡಿಪಾರ್ಟ್ಮೆಂಟ್ ರೆಡಿ ಇದೆ. ಸಾರ್ವಜನಿಕವಾಗಿ ಕೂಡ ಇಂಥ ಒಂದು ಜಾಗ್ರತೆಗಳು ಬರಬೇಕಾದ ಅಗತ್ಯತೆ ಇದೆ. ಒಂದು ಜೀವವನ್ನು ನಾನು ಉಳಿಸಬೇಕು. ಮೊದಲಿಗೆ ನೀವು ಹೇಳುವ ಹಾಗೆ ಅವನು ಸ್ಟಾಪ್
ಆ್ಯಂಡ್ ಹೆಲ್ಪ್. ಆತ್ಮಸ್ಥೈರ್ಯ ಬೇಕು, ಒಂದು ಆತ್ಮಸ್ಥೈರ್ಯ ಕಳಕಳಿ ಬೇಕು. ಎಷ್ಟೋ ಸರ್ತಿ Yes. ಕೊನೆಗೆ ಆ ನಮ್ಮ ರಿಕ್ಷಾ ಡ್ರೈವರ್ ಬಂಧುಗಳು ಆ ಪೇಷಂಟನ್ನು ತರುವಾಗಿರ್ತದೆ. ಅವರು ಹೃದಯ ಪೂರ್ವಕವಾಗಿ ಅದನ್ನು ಮಾಡುದಿದ್ರು ಅವರು ತರುವ ವಾಹನದಲ್ಲಿ ರಿಕ್ಷಾದಲ್ಲಿ ಇದೆಲ್ಲ ಹಾಕಿ ತರುವಾಗ ವ್ಯಕ್ತಿಗೆ ಆದ ಗಾಯ ಉಲ್ಬಣ ಆಗುವ ಸಾಧ್ಯತೆ ಇರ್ತದೆ. ಅವರನ್ನು ನಾವು ಅದಕ್ಕೆ ಬ್ಲೇಮ್ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅಷ್ಟಾದರೂ ಅವರು ಮಾಡಿ ಆಸ್ಪತ್ರೆಗೆ ತರ್ತಾರೆ. ನಾವು ಎಷ್ಟೋ ಸರ್ತಿ ಎಜುಕೇಟೆಡ್ ಪೀಪಲ್ ಕಾರನ್ನು ನಿಲ್ಲಿಸದೆ ನಾವು ಮುಂದೆ ಹೋಗ್ತೇವೆ. ನಾವು ಟಿ ವಿಗಳಲ್ಲಿ ಪ್ರೋಗ್ರಾಮ್ಗಳಲ್ಲಿ ನೋಡ್ತಾ ಇರ್ತೇವೆ, 100 ವಾಹನ ಹೋಯಿತು ಒಬ್ಬರು ನಿಲ್ಲಿಸ್ತಿಲ್ಲ ಅಂತೇಳಿ. ಆ ಒಂದು ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಸ್ಟಾಪ್ ಫಾರ್ ಹೆಲ್ಪ್. ಏನು ಮಾಡಲಿಕ್ಕೆ ಆಗ್ತದೆ ಇಲ್ಲೋ ಮತ್ತೆ ಇದು ಮಾಡ್ಬೋದು. ಓಕೆ ಓಕೆ ಡಾಕ್ಟರ್, ಈಗ ಈ ಕೆಲವೊಮ್ಮೆ ಕಾನ್ಫಿಡೆನ್ಸನ್ನೇ ಇಡೀ ಅಂದರೆ ಆತ್ಮಸ್ಥೈರ್ಯ ಇಲ್ಲದೇ ಇರುವಂಥದ್ದೇ ಸಾವಿಗೆ ಕಾರಣ ಆಗ್ತದೆ. ಒಮ್ಮೆ ಶಾಕ್ ಆಗಿಬಿಡೋದು, ಎಲ್ಲವೂ ಸರಿ ಇರ್ತದೆ, ಶಾಕ್ ಆಗಿ ಕೆಲವೊಮ್ಮೆ ತುಂಬ ಅವರು ಇದು ಮಾಡ್ಕೊಳ್ತಾರೆ ಅಥವಾ ಏನೋ ಒಂದು ಇನ್ನೊಂದು ಇದಕ್ಕೆ ಅವರು ಹೋಗಿಬಿಡ್ತಾರೆ ಅಂತ ಅನ್ನುವಂಥದ್ದು ಆಕ್ಸಿಡೆಂಟ್ ಆದ It is not as ಅಂಥದ್ದು ಡೆತ್ಸ್ ವೆರಿ ವೆರಿ ರೇರ್. ವಾಟ್ ಹ್ಯಾಪನ್ಸ್ ಯೂಶುವಲಿ ಈಸ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಸರ್ವೈಕಲ್ ಮೆಡ್ಯುಲರಿ ಜಂಕ್ಷನ್. ಅದು ನಮ್ಮದು ಬ್ರೈನಿಗೆ ಮತ್ತು ಸ್ಪೈನಲ್ ಕಾರ್ಡಿಗೆ ಕನೆಕ್ಟ್ ಆಗೋದೊಂದು ಜಾಗ. ಸಡನ್ ವಿಪ್ ಫ್ಲ್ಯಾಶ್ ಹೇಳ್ತೇವೆ ನಾವು. ಹೀಗೆ ಈ ಮೂಮೆಂಟಲ್ಲಿ ಅವರದ್ದು ಅಲ್ಲಿ ಒಂದು ಮೂಳೆ ಇರ್ತದೆ, ಅದು ಹೋಗಿ ಜಜ್ಜಿದ ಕೂಡಲೇ ಎಕ್ಸ್ಟರ್ನಲ್ ಇಂಜುರೀಸ್ ಏನಿಲ್ಲ, ಆಲ್ ದ ರೆಸ್ಪಿರೇಟರಿ ಸೆಂಟರ್ಸ್ ಆರ್ ಲೊಕೇಟೆಡ್ ದೇರ್. ಇಟ್ ವಿಲ್ ಆಲ್ ಗೆಟ್ ಸ್ಟಾಪ್ ಆ್ಯಂಡ್ ಯು ವಿಲ್ ಹ್ಯಾವ್ ಸಡನ್ ಇನ್ಸ್ಟೆಂಟ್ ಡೆತ್. ಒಂದೇ ಒಂದು ಬಾಹ್ಯ ಇಂಜುರಿ ಇರುವುದಿಲ್ಲ, ಆದರೆ ಆ ಮೂವ್ಮೆಂಟ್ ಇಂದ ಆಕ್ಸಲರೇಷನ್ ಡಿಸಲರೇಷನ್ ಇಂಜುರಿ ಹೇಳ್ತೇವೆ ನಾವು. ಅದು ಒಳಗಡೆಯಿಂದ ಇದಕ್ಕೆ ಘಾಸಿ ಆಗ್ತದೆ. ತುಂಬಾ ಒಂದು ಸೂಕ್ಷ್ಮ ಭಾಗದಲ್ಲಿ ನಮ್ಮ ರೆಸ್ಪಿರೇಷನ್ ಅಂದರೆ ಉಸಿರಾಡುವಿಕೆ, ಹಾರ್ಟಿನ ಕೆಲಸ ಎಲ್ಲವನ್ನು ನಿಯಂತ್ರಿಸುವ ಸೆಂಟರ್ ಅಲ್ಲಿ ಇರುವುದರಿಂದ ಅದಕ್ಕೆ ಘಾಸಿ ಆದ ಕೂಡಲೇ ವ್ಯಕ್ತಿ ಇಮಿಡಿಯೇಟ್ ಆಗ್ತದೆ. ಇಮಿಡಿಯೇಟ್ ಆಗಿ ಹೊರಗೆ ಗಾಯಗಳು ಇರುವುದಿಲ್ಲ. ಬಹಳ ಮುಖ್ಯವಾಗಿ ಸೋಷಿಯಲ್ ಫ್ಯಾಕ್ಟ್ ಅನ್ನೋದು ಆಕ್ಸಿಡೆಂಟ್ ಆದಾಗ ಒಂದು ನಿಮಗೆ ಅದು ಮರೆಯುವ ಮೊದಲು ನಾನು ಹೇಳಿಬಿಡ್ತೀನಿ. Yes. ನಾವೇ ಒಂದು ಆಕ್ಸಿಡೆಂಟಲ್ಲಿ ಇನ್ವಾಲ್ವ್ ಆದಾಗ ಏನು ಮಾಡಬೇಕು? ನಮಗೆ ಜ್ಞಾನ ತಪ್ಪಿದ್ರೆ ನಾವು ನಿಸ್ಸಹಾಯಕರು, ಏನು ಮಾಡಲಿಕ್ಕೆ ಆಗುತ್ತೆ. Correct. ಇಲ್ಲದಿದ್ದರೆ ಅತಿ ಮುಖ್ಯ ಒಂದು ನಾವೊಂದು ವೈದ್ಯಕೀಯವಾಗಿ ಹೇಳೋದು ಅಂತ ಹೇಳಿದರೆ, ನಾವು ರಸ್ತೆ ಮೇಲೆ ಇನ್ನೂ ಇದ್ದೇವೆ ಅಂತ ನಮಗೆ ಅನಿಸಿದರೆ ನಮಗೆ ಸಾಧ್ಯ ಆದರೆ ಹೊರಳಾಡಿ ಅಥವಾ ಒಂದು ಮೂವ್ ಮಾಡಿಕೊಂಡು ರಸ್ತೆಯ ಸೈಡಿಗೆ ಬರಬೇಕು. ಇಲ್ಲದಿದ್ದರೆ ಒಂದು ಆಕ್ಸಿಡೆಂಟಲ್ಲಿ ನಮಗೆ ಇಷ್ಟ ಆಗಿದೆ ಅಂದರೆ ಇನ್ನೂ ವೆಹಿಕಲ್ಗಳು ಬರ್ತಾ ಇರ್ತವೆ, ನಾವು ಅವರು ನೋಡ್ತಾರೆ ಇಲ್ಲೋ ಹೇಳಲಿಕ್ಕಾಗೋದಿಲ್ಲ, ಇನ್ನೊಂದು ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇರ್ತದೆ. ಸೊ ನಾವು ವೆಹಿಕಲ್ ಒಳಗಿದ್ದರೆ ವೆಹಿಕಲಿಂದ ಆಚೆ ಬರಲಿಕ್ಕೆ ಆಗ್ತದೆ ಅಂತ ನೋಡಬೇಕು. ಇನ್ನೊಂದು, ನಮಗೆ ಸ್ಮೃತಿ ತಪ್ಪಿಲ್ಲ, ಕೈಯ ಬಳಕೆ ಇನ್ನು ನಾವು ಮಾಡ್ಬೋದು ಅಂತ ಹೇಳಿದರೆ ಅದನ್ನೇ ಕಾಲ್ ಫಾರ್ ಹೆಲ್ಪ್ ಇಮಿಡಿಯೇಟ್ ಮಾಡಬೇಕು. ಮೊಬೈಲ್ ಫೋನಿಗೆ ಎಲ್ಲರಲ್ಲಿ ಇರೋದ್ರಿಂದ ಆ ಒಂದು ಆ್ಯಕ್ಟಿಂದಲೇ ಪ್ರಾಣ ಉಳಿಯುವ ಸಾಧ್ಯತೆ ಇದೆ. ಅಂದರೆ ಇದು ನಮಗೆ ಆಕ್ಸಿಡೆಂಟ್ ಆದರೆ, ಯಾಕಂದರೆ ದೂರ ಹೋಗಿರುವಾಗ ಎಷ್ಟೋ ಸರ್ತಿ ಬೇರೆಯವ್ರು ಬಂದು ಹೆಲ್ಪ್ ಮಾಡ್ತಾರೆ, ಇಲ್ಲ ಅಂದರೆ ಇನ್ನೊಬ್ಬರು ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ ಭಗವಂತನ ದಯೆಯಿಂದಲೇ ಉಳಿಬೇಕು. ಎಸ್ ಅದು ಆ ಸಂದರ್ಭದಲ್ಲಿ ಹಾಗಾಗಿನೇ ಎಲ್ಲರೂ ಕೂಡ ಅವರಿಗೆ ಬೇಕಾದಂಥ ಒಂದಷ್ಟು ಕಾರ್ಡ್ಗಳು ಮತ್ತೊಂದು ಇನ್ನೊಂದು, ಸೊ ಅದು ಇಟ್ಕೊಂಡಾಗ ಯಾರಿಗಾದ್ರೂ ಒಮ್ಮೆ ಕಾನ್ಸಿಯಸ್ ತಪ್ಪಿದ್ರು ಕೂಡ ಇನ್ನೊಬ್ಬರಿಗೆ ಗೊತ್ತಾಗ್ತದೆ ಅವ್ರ ಬಗ್ಗೆ ಯಾರು ಏನು ಅಂತ. ಬ್ಲಡ್ ಗ್ರೂಪ್ ಏನು ಅನ್ನುವ ಕಾರ್ಡ್ಗಳಲ್ಲಿ ಇಟ್ಟುಕೊಳ್ಳೋದು ಈ ಸಂದರ್ಭದಲ್ಲಿ ಉಪಯೋಗ ಆಗ್ತದೆ ಅಂತ ಅನ್ನುವಂಥದ್ದು. ಓಕೆ, ಇನ್ನು ಅದೇ ರೀತಿಯಲ್ಲಿ ಈಗ ಬಹಳ ಮುಖ್ಯವಾಗಿ ನಾನು ಹೇಳಿದೆ ಈ ಸೋಷಿಯಲ್ ಒಂದಷ್ಟು ಕಾಸ್ಗಳು, ಅಂದರೆ ಒಬ್ಬ ಗಾಯಾಳುವನ್ನು ತರುವುದು ಮತ್ತು ಅದೇ ರೀತಿಯಲ್ಲಿ ಅವನಿಗೆ ಒಂದಷ್ಟು ಆಸ್ಪತ್ರೆಗೆ ಬರುವಂಥ ಸಂದರ್ಭದಲ್ಲಿ ಅವರಿಗೆ ಬೇಕಾದಂಥ ಒಂದು ಅವಕಾಶಗಳು ಮಾಡಿಕೊಡೋದು. ಓಕೆ, ಈಗ ಆ್ಯಂಬುಲೆನ್ಸ್ಗಳು ಬಂದಾಗ ಎಲ್ಲರೂ ಕೂಡ ಅವಕಾಶಗಳನ್ನು ಮಾಡಿಕೊಡ್ತಾರೆ ಅಂತ. ಇಂಥ ಸಂದರ್ಭದಲ್ಲೂ ಕೂಡ ಅಂದರೆ ಸಹಕಾರ ಬೇಕಾಗಿರೋದು, ಇದರಿಂದಾಗಲೂ ನಮ್ಮ ಒಂದಷ್ಟು ಜನರ ಪ್ರಾಣ ಕಳ್ಕೊಳ್ಳುವಂಥದ್ದು ಏನು ಹೇಳ್ತಾರೆ ಡಾಕ್ಟ್ರೆ? When a patient comes to our hospital, the first aim for us would be to save his life. Yes. Rest everything. When the patient lands to our emergency department, the first thing is we will not ask him to fill forms like how they show it in the movies. That is the last thing we'll ask them to do. Correct. So that is just glorification. You have seen it in movies. It doesn't happen. The first thing what we will check is how the patient is doing. We will stabilize the patient first, and then we will talk about the rest of the things. So that help is always, I deal with trauma day in and day out. I have never seen anyone ask why, how, what. We are just concerned with the patient. The management has been very with us for our seniors have been very for treating patients who are in health. So we are not with that intention for monetary gains which we are treating or we are creating this awareness. Yes. It is important for us because the patients who come are of real young age. Yes. They are actually the future of the nation. So we need
to see them first and we need to save them first. So that's what we do. ಸುಸಜ್ಜಿತ ಆಸ್ಪತ್ರೆಯಿಂದ ಬರುವ ಆಂಬ್ಯುಲೆನ್ಸ್, ಯಾವುದೇ ಸುಸಜ್ಜಿತ ಆಸ್ಪತ್ರೆಯಲ್ಲಿ ಅದರಲ್ಲಿ ಒಂದು ಲಾಭ ಏನಿದೆ ಅಂದರೆ ಆಂಬ್ಯುಲೆನ್ಸ್ ಜೊತೆಗೆ ಡ್ರೈವರ್ ಮಾತ್ರ ಅಲ್ಲದೆ ಟ್ರೈನಿಂಗ್ ಸಿಕ್ಕಿರುವ ವೃತ್ತಿಪರರು ಬರ್ತಾರೆ, ಡಾಕ್ಟರ್ ಬರ್ತಾರೆ ಇಲ್ಲೋ, ಅವರು ಇನಿಷಿಯಲ್ ಮ್ಯಾನೇಜ್ಮೆಂಟ್ ಫಸ್ಟ್ ಏಡ್ ಮಾಡುವುದಲ್ಲದೆ ಫೋನಲ್ಲಿ ಆಸ್ಪತ್ರೆಗೆ ತಿಳಿಸ್ತಾರೆ ಈ ರೀತಿಯ ಒಂದು ಇಂಜುರಿ, ಗಾಯಗಳಿರುವ ಸಾಧ್ಯತೆ ಇದೆ, ರೆಡಿ ಆಗಿರಿ ಅಂತ. ಆಸ್ಪತ್ರೆಯಲ್ಲಿ ಟ್ರಾಮಾ ಲೆವೆಲಲ್ಲಿ ಹೆಡ್ ಇಂಜುರಿ ಇದ್ದರೆ ಡಾಕ್ಟರ್ ಕಾಮತ್ ಅವರ ಟೀಮು, ಇಲ್ಲಿದ್ರೆ ಹೊಟ್ಟೆ ಭಾಗದಲ್ಲಿ ಲಿವರ್ ಇಂಜುರಿ ಇದ್ರೆ ನಮ್ಮ ಜನರಲ್ ಸರ್ಜರಿಗೆ, ಲಂಗ್ಸ್ ಇದ್ರೆ ಕಾರ್ಡಿಯೋಥೊರಾಸಿಕ್ನವರು ಅವರು ರೆಡಿ ಇರ್ತಾರೆ ಅಲ್ಲಿ. ಮತ್ತೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಮಾಡಿಟ್ಟುಕೊಂಡು ಬೆಡ್ ರೆಡಿ ಮಾಡಿಕೊಂಡು ಎಲ್ಲ ಇಡ್ತಾರೆ. ಇದರಿಂದ ಒಂದು 5-10 ನಿಮಿಷ ಸೇವ್ ಆಗ್ತದೆ. ಇಲ್ಲದ್ರೆ ಫೋನ್ ಮಾಡಿದ ನಂತರ ಅವರು ಬೇರೆ ಯಾವುದೋ ಕೆಲಸದಲ್ಲಿರುವ ಚಾನ್ಸ್ ಇರ್ತದೆ, ಅವರು ಅದರಿಂದ ಬಿಡಿಸ್ಕೊಂಡು ಬರಲಿಕ್ಕೆ 8-10 ನಿಮಿಷ ಆದರೂ ಬೇಕಾಗ್ತದೆ. ಅಷ್ಟು ಆ ನಿಮಿಷಗಳು ಅಮೂಲ್ಯ ಆದದ್ರಿಂದ ಆಕ್ಸಿಡೆಂಟ್ ಸೈಟಿಂದಲೇ ಇನ್ಫಾರ್ಮೇಷನ್ ಆಸ್ಪತ್ರೆಗೆ ಹೋಗಿ ಅದನ್ನು ಅವರಿಗೆ ಯಾರಾದರೂ ಕನ್ವೆ ಮಾಡಿದರೆ ಅವರಿಗೂ ಅದರಿಂದ ಅನುಕೂಲ ಆಗ್ತದೆ. ಇನ್ನಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಬೇಕು. ಒಂದು ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಈ ಚರ್ಚೆ ಸಂವಾದ ಮುಂದುವರಿದಿದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. KMC ಆಸ್ಪತ್ರೆ ಪ್ರಸ್ತುತಪಡಿಸುವಂಥ ಈ ಕಾರ್ಯಕ್ರಮದಲ್ಲಿ ಏನು ವಾರಾಚರಣೆ ಮಾಡಲಾಗ್ತದೆ, ಅಪಘಾತ ತಡೆ ರಹಿತ ವಾರಾಚರಣೆಯನ್ನು KMC ಆಸ್ಪತ್ರೆ ಆಚರಣೆ ಮಾಡ್ತಾ ಇರುವಂಥದ್ದು. ರೋಡ್ ಸೇಫ್ಟಿ ಅವೇರ್ನೆಸ್ ವೀಕ್ ಅನ್ನು ಅವರು ಆಚರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ವಿ ಏನು ಮಾಡಬೇಕಾಗಿದೆ. ಆಕ್ಸಿಡೆಂಟ್ ಆಗಬಾರ್ದು ಅಂತ ಅನ್ನೋದಕ್ಕೆ ಒಂದಷ್ಟು ಕಾನೂನುಗಳು ಎಲ್ಲವೂ ಕೂಡ ಇದ್ದಾವೆ. ಆದರೂ ಕೂಡ ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆದ ನಂತರ ಏನು ಅಂತ ಅನ್ನೋದೇ ಪ್ರಶ್ನೆ. ಸೊ ಈ ತಿಳುವಳಿಕೆ ನಮಗೆ ಬೇಕಾಗಿದೆ ಅಂತ ಅನ್ನುವಂಥದ್ದು. ಡಾಕ್ಟ್ರೇ, ಈ ರೀತಿಯಾದಂಥ ಈ ಸೋಷಲ್ ತಿಳುವಳಿಕೆಗಳಿಗೆ ಆಕ್ಸಿಡೆಂಟ್ ಬಗೆಗೆ ಏನೇನೆಲ್ಲ ತಿಳ್ಕೊಳ್ಬೇಕಾಗಿದೆ ಅಂತ ಎಲ್ಲರೂ, ಈವನ್ ಯೂತ್ಸ್ ಕೂಡ ಸೇರಿದಂತೆ, ಆಕ್ಸಿಡೆಂಟ್ ಆಗದೇ ಇರುವ ರೀತಿಯಲ್ಲಿ ಏನೇನೆಲ್ಲ ಮಾಡಬೇಕಂತ ಅವಶ್ಯಕತೆ ಇದೆ ಅಂತ ಹೇಳಿ. ಮೊದಲು ನಮ್ಮ ಒಂದು ಮೈಂಡ್ ಸೆಟ್ ಅಂತ ಏನು ಹೇಳ್ತಾರೆ, ನಮ್ಮ ಇದು ಒಂದು ಯೋಚನೆ ಮಾಡುವ ಒಂದು ಪದ್ಧತಿ ಚೇಂಜ್ ಆಗಬೇಕು. ಯಾಕಂದರೆ ಎಲ್ಲ ಸುಧಾರಣೆ ಆಗಬೇಕು, ಆದರೆ ಬೇರೆ ಯಾರೋ ಮಾಡಬೇಕು ಅಂದರೆ ಆಗೋದಿಲ್ಲ, ನಾವು ಅದರಲ್ಲಿ ಭಾಗವಹಿಸಬೇಕಾಗ್ತದೆ. ಸೊ ದಿನ ನಾವು ರಸ್ತೆ ಬಳಕೆ ಮಾಡ್ತಾ ಇರುವಾಗ, ಈಗ ವಾಹನ ಇಲ್ಲದವರು ಯಾರೂ ಇಲ್ಲ, 4 ವೀಲರ್ ಇದ್ದರೆ 2 ವೀಲರ್ ಆದರೂ ಇರ್ತದೆ. ಆಗಾಗ ನಾವು ಆಕ್ಸಿಡೆಂಟ್ಗೆ ಸಾಕ್ಷಿ ಆಗ್ತೇವೆ, ನಮ್ಮ ಕಣ್ಣೆದುರಿಗೆ ಆಗ್ತದೆ, ಅಥವಾ ಆಕ್ಸಿಡೆಂಟ್ ಆಗಿ ರಸ್ತೆ ಪಕ್ಕದಲ್ಲಿ ಬಿದ್ದಿರೋರನ್ನು ನಾವು ನೋಡಿರುವ ಸಂದರ್ಭ ಹೆಚ್ಚಿನ ಸರ್ತಿ ಇರ್ತದೆ. ಆವಾಗ ಒಂದು ಸಹಾನುಭೂತಿ, ನಾಳೆ ಒಂದು ವೇಳೆ ನನಗೆ ಆದರೆ ಯಾರಾದರೂ ಸಹಾಯ ಮಾಡ್ತಾರೋ ಇಲ್ಲೋ ಅನ್ನೋ ಒಂದು ಸಂದರ್ಭ, ಇದು ನಮಗೆ ಕಾತರತೆ ಇರ್ತದೆ. ಆದ್ದರಿಂದ ನಾವು ಬೇರೆಯವರಿಗೆ ನಾವು ಸಹಾಯ ಮಾಡಲಿಕ್ಕೆ ಮುಂದುವರಿದಿದ್ದರೆ ನಮಗೆ ಸಹಾಯ ಮಾಡಲಿಕ್ಕೆ ಇನ್ನೊಬ್ಬರು ಬರಬೇಕಂತ ನಾವು ಅಪೇಕ್ಷೆ ಪಡೋದು ತಪ್ಪಾಗ್ತದೆ. ಆದ್ದರಿಂದ ಸ್ಟಾಪ್ ಫಾರ್ ಹೆಲ್ಪ್, ಕಾಲ್ ಫಾರ್ ಹೆಲ್ಪ್, ಇದೆರಡು ನಿಮ್ಮ ಮೇನ್ ಒಂದು ಜವಾಬ್ದಾರಿ ಮುಗಿದ ಹಾಗೆ. ಅದರ ನಂತರ ಸಾಧ್ಯ ಇದ್ದರೆ ಸಹಾಯ ಮಾಡಿ. ನಾನು ಒಬ್ಬರಿಗೆ ಯಾವ ರೀತಿ ಸಹಾಯ ನನಗೂ ಇನ್ನೊಂದು ದಿನ ನೈತಿಕ ಒಂದು ನನಗೆ ಇದಾದರೂ ಇದೆ, ನಾನು ಸಹಾಯ ಮಾಡಿದ್ದೆ, ನನಗೆ ಯಾರು ಸಹಾಯ ಮಾಡಲಿಲ್ಲ, ನಾವು ಯಾರಿಗೂ ಒಂದು ಕೈ ಎತ್ತಿ ಸಹಾಯ ಮಾಡಿದ್ದಿಲ್ಲ, ಇನ್ನು ನಮಗೆ ತೊಂದರೆ ಇದ್ದಾಗ ಇನ್ನೊಬ್ಬರು ಸಹಾಯ ಮಾಡಬೇಕಂತ ಅಂದುಕೊಳ್ಳೋದು ಅದು ಇಟ್ ಈಸ್ ನಿರರ್ಥಕ. ಅದರಿಂದ ಹೇಗೆ ಸಹಾಯ ಮಾಡೋದು ಅಂತ ತಿಳ್ಕೊಳ್ಬೇಕಾದ್ರೆ ಸ್ವಲ್ಪ ಓದಿಕೊಂಡು ಸಹ ತಿಳ್ಕೊಳ್ಬೋದು. ಮತ್ತು ಅದನ್ನು ವೃತ್ತಿಪರರ ಹತ್ರ, ಆಸ್ಪತ್ರೆಗೆ ಬಂದು ಟ್ರಾಮಾ ಸ್ಪೆಷಲಿಸ್ಟ್ ಹತ್ರ ಅಥವಾ ಈ ಥರ ಮಾಸಾಚರಣೆ ಟೈಮಲ್ಲಿ ಅಥವಾ ಇಲ್ಲಿ ಬಂದು ತಿಳಿದುಕೊಳ್ಬೋದು. ಸಂಸ್ಥೆಗಳು ಅದನ್ನು ತಿಳುವಳಿಕೆ ಕೊಡಲಿಕ್ಕೆ, ಜನಸಾಮಾನ್ಯರಿಗೆ ಕೊಡಲಿಕ್ಕೆ ರೆಡಿ ಇದ್ದಾವೆ. ಇದರ ಸದುಪಯೋಗ ಜನರು ಪಡ್ಕೊಂಡು ಒಂದು ಇವತ್ತಲ್ಲಿದ್ದೀರಿ, ಇನ್ನೊಂದು 3-4 ವರ್ಷದಲ್ಲಿ ಆದರೂ ನಮ್ಮಲ್ಲಿ ಒಂದು 10% ಮಂದಿ ಈ ರೀತಿ ಒಂದು ಮನಸ್ಥಿತಿ ಬೆಳೆಸ್ಕೊಂಡ್ರೆ ಇನ್ನೊಬ್ಬರಿಗೆ ನಾವು ಹೆಲ್ಪ್ ಮಾಡಬೇಕು ಅನ್ನೋದ್ರಿಂದ ನಾವು ಅಟ್ಲೀಸ್ಟ್ ನಮ್ಮ ಜಿಲ್ಲೆಯಲ್ಲಿ, ಸಾಕ್ಷರರಿರುವ ಜಿಲ್ಲೆಯಲ್ಲಿ ಆಗುವ ಯೋಜನರ ಸಾವು ಆಕ್ಸಿಡೆಂಟಿಂದ ನಾವೊಂದು ಗಣನೀಯ ಮಟ್ಟದಲ್ಲಿ ಕಡಿಮೆ ಮಾಡ್ಬೋದು, ನನಗೆ ಆಸೆ ಇದೆ. ಎಸ್ ಡಾಕ್ಟರ್, ಅಂದರೆ ನೀವು ಕಂಡಿರುವಂಥ ಆಕ್ಸಿಡೆಂಟ್ ಕೇಸ್ಗಳು ಇಲ್ಲಿ ಏನು ಆ್ಯಕ್ಚುಲಿ ಯೂತ್ಸ್ ಭಾಳ ಅಥವಾ ಈ ರೀತಿಯಾದಂಥ ಬೇಜವಾಬ್ದಾರಿಗಳು ಅಂತ ಕಾಣ್ತದ, ಹೇಗೆ ಕಾಣ್ತದೆ ಅಂತ? ಅಲ್ಲ, the thing is when you are young, the thrill is always there of speed. There was one study wherein they have related the speed after about 80 to the time saved to reach a particular distance, maybe 60 minutes away, 60 kilometers away. It's when you ride at over 100, it is just about 12 minutes. That's all you gain. So is your life worth that 12 minutes igoskara ನೀವು ನಿಮ್ಮದು ಲೈಫ್, if it is just life, it is still maybe better than just living as a burden to your family. ಇದು ನಿಮ್ಮ ತಂದೆ ತಾಯಿಗೆ ನಿಮಗೆ ಒಳ್ಳೆ a lot of expectation ಬೆಳೆಸ್ತಾ ಇದ್ದಾರೆ. So I think they have a responsibility towards their parent the most than towards anyone else. To be good, drive safely, don't drink and drive. Drinking and driving has become a problem. We have seen people coming drunk, riding at 2-wheelers, having no consciousness of whatsoever what they are doing.
these things have to be avoided to have a safe roads, not only for themselves but for fellow drivers who are maybe not at fault. ಡಾಕ್ಟರ್ KMC ಈಗ ಒಂದು ಏನೊಂದು ವಾರಾಚರಣೆ ವೀಕ್ ಕಾರ್ಯಕ್ರಮ ಮಾಡ್ತಾ ಇದೆ, ಯಾವ ಒಂದು ದೃಷ್ಟಿಕೋನ ಇಟ್ಕೊಂಡು ಮಾಡಿದ್ರು ಮತ್ತು ಯಾವ ರೀತಿಯ ಕಾರ್ಯಕ್ರಮಗಳ ಹಮ್ಮಿಕೊಂಡಿದ್ದಾರೆ? ಈಗಾಗಲೇ ನಾನು ಕೇಳ್ಪಟ್ಟೆ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತುಕತೆ ಆಗಿದೆ. ಆದಷ್ಟು ಯಾವುದೇ ನಾವು ವೈದ್ಯಕೀಯದಲ್ಲಿ ಹೇಳ್ತೇವೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಯಾಕಂದರೆ ಆಕ್ಸಿಡೆಂಟ್ ಆದಮೇಲೆ ಯಾವ ರೀತಿ ಚಿಕಿತ್ಸೆ ಮಾಡಲಿಕ್ಕೆ ಆಗ್ತದೆ ಅನ್ನೋದು, ಎಷ್ಟು ವ್ಯಕ್ತಿಗೆ ಪ್ರೈಮರಿ ಇಂಜುರಿ ಎಷ್ಟಾಗಿದೆ ಅನ್ನೋದ್ರ ಮೇಲೆ ಇರ್ತದೆ. ಕೆಲವು ಸರ್ತಿ ಇಲ್ ಬಿ ಬಿಯಾಂಡ್ ಮೆಡಿಕಲ್, ಇದು ಬ್ರೈನಿಗೆ ಒಂದು ಲೆಕ್ಕಕ್ಕಿಂತ ಜಾಸ್ತಿ ಘಾಸಿ ಆಗಿದೆ ಅಂತ ಆದರೆ ಅಂಥ ತಜ್ಞ ವೈದ್ಯರು ಕೂಡ ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಪ್ರಿವೆಂಟ್ ಮಾಡೋದು ಇಂಪಾರ್ಟೆಂಟ್. ಪ್ರಿವೆಂಟ್ ಮಾಡಲಿಕ್ಕೆ ಅವ್ರು ಹೇಳಿದ ಒಂದು ಸತ್ಯ ಸುರಕ್ಷತಾ ನಿಯಮ, ನಾವು ಇಲ್ಲಿ ಗೊತ್ತಿಲ್ಲದೇ ಇರೋರು ಯಾರೂ ಇಲ್ಲ, ನಾವು ಗೊತ್ತಿದ್ದು ಪಾಲನೆ ಮಾಡದೇ ಇರುವುದೇ ಒಂದು ದುರಂತ. ಮೇನ್ ಎರಡು ಅಂತ ಹೇಳಿದರೆ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಮತ್ತು ಡಿಸ್ಟ್ರಾಕ್ಟೆಡ್ ಡ್ರೈವಿಂಗ್. ಅದು ನಮಗೆ ತುಂಬ ಪ್ರಸ್ತುತ ಆಗಿ ಡಿಸ್ಟ್ರಾಕ್ಟೆಡ್ ಅಂದರೆ ಮೊಬೈಲ್ ಇರ್ಬೋದು, ಅಥವಾ ಹಾಡು ಕೇಳ್ತಾ ಇರ್ಬೋದು, ಇನ್ನೊಬ್ಬರ ಮಾತಾಡ್ತಾ ಇರ್ಬೋದು, ಯಾವುದೇ ಯೋಚನೆ ಮನೆಯಲ್ಲಿರುವ ಯೋಚನೆಯನ್ನು ನಾವು ಆ ಥರ ಇರ್ಬೋದು. ಆಗ ನಮಗೆ ರಸ್ತೆಯ ಮೇಲೆ ಗಮನ ಅಷ್ಟು ಇರೋದಿಲ್ಲ. ಹೆಚ್ಚಿನ ಸರ್ತಿ ಏನು ಆಗದೇ ಇದ್ರೂ ಅಥವಾ ನಾವು ಗಮನ ಕೊಡದಿದ್ದರೂ ಎದುರುಗಡೆ ವಾಹನದವನು ಗಮನ ಕೊಡೋದ್ರಿಂದ ತಪ್ಪುತ್ತದೆ. ಆದರೆ ಆ ಥರ ಮಾಡಿದಾಗ ರಸ್ತೆ ಅಪಘಾತದಲ್ಲಿ ನಾವು ಒಳಗಾಗುವ ಸಾಧ್ಯತೆ ಬಹಳ ಪಟ್ಟು ಹೆಚ್ಚಾಗ್ತದೆ. ಸೊ ಈ ಥರ ಆಗಬಾರದು, ಅದನ್ನು ತಡಿಲಿಕ್ಕೆ ಸಹ ನಾವು ಜನರಲ್ಲಿ ನಾವು ಮಾಹಿತಿಯನ್ನು ಸಂವಹನ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಅದರಲ್ಲಿ ಈ ಥರ ಸರ್ಕಾರಿ ಸಂಸ್ಥೆಗಳು ಇದ್ದಾವೆ. ನಮ್ಮದು ಮೇನ್ ಥ್ರಸ್ಟ್ ಆಫ್ ದಿಸ್ ಪ್ರೋಗ್ರಾಮ್ ಏನಂತ ಹೇಳಿದರೆ, ಈಗ ಅವರು ಮೊದಲೇ ಹೇಳಿದ ಹಾಗೆ ಆಸ್ಪತ್ರೆಗೆ ಬಂದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾವು ಮೆಡಿಕಲ್ ಪ್ರೊಫೆಷನಲ್ಗೆ ಕಲಿಸ್ಕೊಡ್ತೇವೆ, ನಾವು ರೆಡಿ ಇದ್ದೇವೆ. ಆಕ್ಸಿಡೆಂಟ್ ಆಗದೇ ಆಗಿ ತಪ್ಪಿಸಲಿಕ್ಕೆ ಸರ್ಕಾರಿ ಸಂಸ್ಥೆಗಳಿದ್ದಾವೆ. ಆಕ್ಸಿಡೆಂಟ್ ಆದ ನಂತರ ಆಸ್ಪತ್ರೆಗೆ ಬರುವ ಮಧ್ಯದಲ್ಲಿ ಇಲ್ಲಿ ಸಮಾಜ ಬರ್ತದೆ. ಅದನ್ನು ಆ ಸಮಾಜದ ತಿಳುವಳಿಕೆಯನ್ನು ಹೆಚ್ಚು ಮಾಡ್ತಾ ಹೋಗಬೇಕು. ಮತ್ತು ಸಮಾಜದ ಕಡೆಯಿಂದಲೂ ಅದನ್ನು ಜಬರ್ದಸ್ತಿ ಮಾಡಲಿಕ್ಕಿಲ್ಲ, ಆಗುವುದಿಲ್ಲ. ನೀವು ರಸ್ತೆ ಬದಿಯಲ್ಲಿರುವವರು ಹೆಲ್ಪ್ ಮಾಡಲೇಬೇಕಂತ ಕಾನೂನು ತರೋದು ಸರಿಯೂ ಅಲ್ಲ, ಅದನ್ನು ಪಾಲನೆಯೂ ಯಾರು ಮಾಡಲಿಕ್ಕಿಲ್ಲ. ಒಳಗಡೆಯಿಂದ ನಮಗೆ ಬರಬೇಕದು. ನಾವು ಯಾಕಂದರೆ ಒಂದು ವ್ಯಕ್ತಿ ಸಾಯ್ತಾ ಬಿದ್ದಿದ್ದಾನಂತೇಳಿ ಇನ್ನೊಬ್ಬ ವ್ಯಕ್ತಿ ಅವನಿಗೆ ಹೆಲ್ಪ್ ಮಾಡದಿದ್ದರೆ ಅದು ಮಾನವೀಯತೆ ಅಲ್ಲ. ಈ ಮಾನವೀಯತೆಯ ಗುಣ ಜನರಲ್ಲಿ ಇರ್ತದೆ. ಅದು ಹೊರಗೆ ಬರಬೇಕಾದ್ರೆ ಆಚೆಯಿಂದ ಕಾನೂನಾತ್ಮಕ ಸಮಸ್ಯೆ, ಅವನಿಗೆ ಅವನು ಹೆಲ್ಪ್ ಮಾಡಿದ್ದಕ್ಕೆ ಅವನಿಗೆ ನಾನು ಯಾಕಾದರೂ ಮಾಡಿದೆ ಅಂತ ಅನ್ನಿಸುವ ಹಾಗೆ ಸಿಸ್ಟಮ್ ಮಾಡಬಾರ್ದು. ಇದು ಎಲ್ಲವೂ ಒಂದು ಕಡೆ ಇಲ್ಲಿ ಕಾನೂನಿನ ಕೆಲವು ಏನಾದರೂ ಅಡಚಣೆಗಳು ಅಂತ ಈಗ ಅದು ಎಲ್ಲವೂ ಕೂಡ ಸಾಲ್ವ್ ಆಗಿದೆಯಾ? ಆಗಿದೆ ಅಂತ ಇತ್ತೀಚೆಗೆ ನಾವು ಇನ್ನೊಂದು ಕಡೆ ಸೀನಿಯರ್ ಪೊಲೀಸ್ ಅಧಿಕಾರಿ ಅವರು ಹೇಳಿದರು, ನಾವು ಎಲ್ಲರಿಗೂ ಕಾನ್ಸ್ಟೇಬಲ್ಸ್ಗೆ ಕೋರ್ಟ್ ರೂಲಿಂಗ್ ಕೂಡ ಇದೆ. ಗುಡ್ ಸಮ್ಯಾರಿಟನ್ ಅಂತ ಆ್ಯಕ್ಟ್ ಅಂತ ಹೇಳ್ತೇವೆ. ಒಳ್ಳೆ ಹೃದಯದಿಂದ ಗುಡ್ ಫೇತ್ ಮಾಡಿರೋ ಕೆಲಸಕ್ಕೆ ಅದು ತಪ್ಪೋ ಸರಿಯೋ ಅಂತ ನೋಡ್ಲಿಕ್ಕಿಲ್ಲ, ಅವರನ್ನು ಯಾವುದೇ ಕಾನೂನಾಸ್ಪದ ಇದಕ್ಕೆ ಸಿಲುಕಿಸಬಾರದು ಅಂತ ಇದೆ. ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಅವರು ಚಿಕಿತ್ಸೆ ನೀಡುವಂಥದ್ದು ಬಹಳ ಫಾಸ್ಟ್ ಆಗಿರ್ತದೆ ಅಂತ ಅನ್ನುವಂಥದ್ದು. ಅಂದರೆ ಅಲ್ಲಿ ಅವರ ಒಂದು ಒಳ್ಳೆಯ ಥಾಟ್ ಮುಖ್ಯ. ಆ್ಯಕ್ಟಲ್ಲಿ ತಪ್ಪಾಗಿರ್ಬೋದು, ಅದನ್ನು ಟ್ರೈನಿಂಗ್ ಕೊಡೋದು ಮತ್ತೆ ನೋಡ್ಬೋದು. ಅಲ್ಲದೆ ನೀವು ಯಾಕೆ ರಿಕ್ಷಾದಲ್ಲಿ ತಂದಿದ್ದರಿಂದ ತೊಂದರೆ ಆಯಿತು, ಅದು ನಿಜವೇ ಆಗಿದ್ರೂ ಅದು ಸಂದರ್ಭ ಅಲ್ಲ. ಯಾಕಂದರೆ ಎಷ್ಟೋ ಸರ್ತಿ ದೂರದಲ್ಲಿದ್ದಾಗ ಬೇರೆ ವಾಹನ ಇಲ್ಲದೇ ಇರ್ಬೋದು. ಎಸ್ ಓಕೆ ಡಾಕ್ಟ್ರೇ, ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ರೋಡ್ ಆಕ್ಸಿಡೆಂಟ್ ಆದ ನಂತರದ ಒಂದು ಸಂದರ್ಭದಲ್ಲಿ ಒಂದು ವ್ಯಕ್ತಿಯ ಜೀವವನ್ನು ಹೇಗೆ ಉಳಿಸಬಹುದಾಗಿದೆ ಅಂತ ಅನ್ನೋದು, ಇಲ್ಲಿ ಸೋಷಿಯಲ್ ಕಾಸ್ ಅಂತ ಅನ್ನೋದು ಬಹಳ ಮುಖ್ಯ. ಒಂದು ಗಾಯಗೊಂಡಂಥ ಒಬ್ಬ ವ್ಯಕ್ತಿಯನ್ನು ಅವನನ್ನು ಆಸ್ಪತ್ರೆಗೆ ಸಾಗಿಸುವಂಥ ರೀತಿಯಲ್ಲಿ ಪ್ರತಿಯೊಬ್ಬನು ಒಂದು ನಿಂತು ಅವನಿಗೆ ಸಹಾಯ ಮಾಡಿದಾಗ ನೈತಿಕವಾದಂಥ ಸಹಾಯ ಆಗಿರ್ತದೆ. ಇನ್ನೊಮ್ಮೆ ತನಗೂ ಅಂತ ಒಂದು ಸಹಾಯಗಳು ಬರ್ಬೋದು ಅಂತ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಇನ್ಫಾರ್ಮೇಷನನ್ನು ನಮಗೆ ಒಂದು ಅಡ್ವೈಸನ್ನು ಡಾಕ್ಟರ್ ಕೊಟ್ಟಿದ್ದಾರೆ. ಡಾಕ್ಟರ್ ಶಿವಾನಂದ ಪ್ರಭುಗಳಿಗೂ ಕೂಡ ಡಾಕ್ಟರ್ ವಿ ಮಯೂರ್ ಕಾಮತ್ ಅವರಿಗೂ ಧನ್ಯವಾದಗಳು ಸರ್, ನಮಗೆ ಈ ಒಂದು ಅಮೂಲ್ಯವಾದ ಮಾಹಿತಿ ಕೊಟ್ಟದಕ್ಕಾಗಿ. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿಯುತ್ತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.